ಹರೇ ಕೃಷ್ಣ ಮಾತಾಡಿದ ಪ್ರಭುಗಳೇ, ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದೀನಿ. ಇವತ್ತಿನ ತರಗತಿಯನ್ನು ಶುರು ಮಾಡ್ತಾ ಇದೀನಿ. ಓಂ ಹರೇ ನಮೋ ಕೃಷ್ಣ ಮಾತಾಜಿ. ಭಗವತೆ ವಾಸುದೇವಾಯ. ಓಂ ನಮೋ ಹರೇ ಕೃಷ್ಣ ಭಗವತೆ ಮಾತಾಜಿ. ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಹರೇ ಓಂ ಕೃಷ್ಣ ಅಜ್ಞಾನ ಮಾತಾಜಿ. ತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರೋಃ ಶ್ರೀಯುತಪದಕಮಲಂ ಶ್ರೀಗುರುಂ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ तं ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣಚೈತನ್ಯದೇವಂ ಶ್ರೀರಾಧಾ ಕೃಷ್ಣಪಾದಾನ್ ಸಹಗಣ ಲಲಿತಾ ಶ್ರೀವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ಓಂ ವಿಷ್ಣುಪದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ ಇತಿ ನಾಮಿನೇ. ನಾಮಸ್ತೆ ಸರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ 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 ಶ್ರೀ ಚೈತನ್ಯ ಜಯ ಚೈತನ್ಯ ಜಯ ನಿತ್ಯಾನಂದ ನಿತ್ಯಾನಂದ ಜಯ ಜಯ ದ್ವೈತ ಚಂದ್ರ ಜಯ ಜಯ ಗೌರ ಭಕ್ತ ಗೌರ ಭಕ್ತ ವೃಂದ. ವೃಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಕೃಷ್ಣ ಜಯ ಹರೇ ಕೃಷ್ಣ ಕೃಷ್ಣ ಜಯ ಕೃಷ್ಣ 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 ಹರೇ ಕೃಷ್ಣ ಹರೇ ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ಹರೇ ವೃಂದ. ಹರೇ. ಹರೇ ಕೃಷ್ಣ 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 ಹರೇ 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 ರಾಮ್ 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 ಹರೇ ಹರೇ. ಹರೇ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ್ ರಾಮ ಹರೇ ರಾಮ ರಾಮ್ ರಾಮ ರಾಮ್ ರಾಮ ಹರೇ ಹರೇ ಹರೇ. ಹರೇ. ಹರೇ ಕೃಷ್ಣ. ನಾವಿವಾಗ ಚೈತನ್ಯ ಚರಿತಾಮೃತ ಆದಿಲೀಲಾ ಅಧ್ಯಾಯ 6 42ನೇ ಶ್ಲೋಕವನ್ನ ನಾವು ತಿಳ್ಕೊತಾ ಇದೀವಿ. ಸೊ ಇದು ನಮ್ಗೆ ಅದ್ವೈತ ತತ್ವವನ್ನ ನಮ್ಗೆ ತಿಳಿಸಿಕೊಡುತ್ತೆ. ಸೊ ಅದ್ವೈತ ಆಚಾರ್ಯರ ಭವ್ಯತೆ ಬಗ್ಗೆ ನಾವು ತಿಳ್ಕೊತಾ ಇದೀವಿ. ಸೊ ನಿನ್ನೆ ದಿನ ನಾವು ಈ ಶ್ಲೋಕ ಮತ್ತೆ ಈ ಭಾವಾರ್ಥವನ್ನ ಓದಿದ್ವಿ. ತುಂಬಾ ಮುಖ್ಯವಾದಂತಹ ಶ್ಲೋಕ ಇದು. ಸೊ ನಮ್ಗೆ ಇವಾಗ ಗೊತ್ತಿರೋ ಹಾಗೇನೆ ಅದ್ವೈತ ಆಚಾರ್ಯರು ಚೈತನ್ಯ ಮಹಾಪ್ರಭುಗಳಿಗಿಂತ ಹಿರಿಯರು, ಮತ್ತೆ ಅವರು ಗುರು ಸಮಾನ. ಯಾಕೆಂತಂದ್ರೆ ಅವರ ದೀಕ್ಷಾ ಗುರುಗಳು ಈಶ್ವರಪುರಿ ಮತ್ತೆ ಅದ್ವೈತಾಚಾರ್ಯರು. ಸೊ ಅವರಿಬ್ರು ಸಹ ಅಂದ್ರೆ ಸಮಕಾಲೀನರು, ಮತ್ತೆ ಅವರಿಬ್ರು ಗಾಡ್ ಬ್ರದರ್ಸ್ ಅಂತ ಹೇಳ್ತೀವಲ್ವಾ, ಆ ತರ. ಸೊ ಅದಕ್ಕೋಸ್ಕರ ಚೈತನ್ಯ ಮಹಾಪ್ರಭುಗಳಿಗೆ ಅದ್ವೈತಾಚಾರ್ಯರು ಗುರು ಸಮಾನ ಮತ್ತೆ ಹಿರಿಯರು. ಸೊ ಅದಕ್ಕೋಸ್ಕರ ಅವ್ರನ್ನ ಯಾವಾಗ್ಲೂ ಸಹ ಅವ್ರಿಗೆ ವಂದನೆಗಳನ್ನ ಅರ್ಪಿಸ್ತಾ ಇರ್ತಾರೆ, ಗೌರವ ಪೂರ್ವಕವಾಗಿ ಅವ್ರು ನಮಸ್ಕಾರ ಮಾಡ್ತಾ ಇರ್ತಾರೆ. ಆದ್ರೆ ಇಲ್ಲಿ ಏನನ್ನ ಹೇಳ್ತಾ ಇದ್ದಾರೆ 42ನೇ ಶ್ಲೋಕದಲ್ಲಿ, ಭಗವಾನ್ ಚೈತನ್ಯ ಮಹಾಪ್ರಭುಗಳು ತಮ್ಮ ಗುರುಗಳೆಂದು ಶ್ರೀ ಅದ್ವೈತ ಆಚಾರ್ಯರು ಪರಿಗಣಿಸುತ್ತಾರೆ ಮತ್ತು ಸ್ವಯಂ ತಾವು ಚೈತನ್ಯರ ದಾಸರೆಂಬುದು ಅವರ ಗ್ರಹಿಕೆ. ಸೊ ಚೈತನ್ಯ ಮಹಾಪ್ರಭುಗಳು ಅವ್ರಿಗೆ ಗೌರವವನ್ನ ಕೊಡ್ತಾ ಇದ್ದಾರೆ. ಆದ್ರೆ ಇಲ್ಲಿ ಅದ್ವೈತಾಚಾರ್ಯರು ಏನನ್ನ ಅವರು ಅಂದ್ರೆ ಅವ್ರು ಯಾವ ಒಂದು ಪ್ರಜ್ಞೆಯಲ್ಲಿ ಇದ್ದಾರೆ ಅಂತಂದ್ರೆ, ನಾನು ಚೈತನ್ಯರ ದಾಸ ಅಂತ ಹೇಳ್ಬಿಟ್ಟು. ಇದನ್ನ ನಾವು ತುಂಬಾ ಮುಖ್ಯವಾಗಿ ಅರ್ಥ ಮಾಡ್ಕೋಬೇಕಾಗಿರೋದು. ಇವಾಗ ಕೃಷ್ಣ ಅವ್ರು ಯಾವುದೇ ಒಂದು ಅವತಾರದಲ್ಲಿ ಬರ್ಲಿ, ಯಾವುದೇ ಒಂದು ರೂಪದಲ್ಲಿ ಬರ್ಲಿ, ಅವ್ರು ಒಂದು ಚಿಕ್ಕ ಪುಟ್ಟ ಬಾಲಕನಾಗಿ ಬರ್ಲಿ, ಅವ್ರು ಯಾವಾಗ್ಲೂ ದೇವ್ರೆ. ಮತ್ತೆ ಅವರೇನೆ ಯಾವಾಗ್ಲೂ ಪರಮ ಪುರುಷ, ಮತ್ತೆ ಅವರೇನೆ ಯಾವಾಗ್ಲೂ
ಒಡೆಯ, ಭೋಕ್ತ, ಮತ್ತೆ ನಾವಿನ್ನೇನ್ ಹೇಳ್ತೀವಿ ನಿಯಂತ್ರಕ. ಸೊ ಎಲ್ಲವೂ ಅವರೇನೇನೆ. ಇನ್ ಮಿಕ್ಕಿದ್ ಯಾರ ಹೆಸರು ಹೇಳಿದ್ರು ನೀವು ಅವರಿಂದ ಬಂದಿರುವಂತಹ ಆ ಏನು ವಿಭಿನ್ನ ಅಂಶ ಮತ್ತೆ ಸ್ವ ಅಂಶ, ಆ ಸ್ವ ಅಂಶ ವಿಸ್ತರಣೆಗಳಂತ ನಾವೇನ್ ಕರಿತೀವೋ ಅವರೆಲ್ಲರನ್ನೂ ಸಹ ಭಗವಂತನಷ್ಟೇ ಶಕ್ತಿಶಾಲಿಗಳಾಗಿದ್ರು ಸಹ, ಅವರಷ್ಟೇನೆ ಎಲ್ಲ ಗುಣವನ್ನ ಹೊಂದಿದ್ರು ಸಹ, ಷಡ್ಡೈಶ್ವರ್ಯಗಳನ್ನ ಹೊಂದಿದ್ರು ಸಹ ನಾವು ಕೃಷ್ಣನನ್ನ ನಾವು ಒಡೆಯ ಅಂತ ಕರಿತೀವಿ. ಈವನ್ ಬಲರಾಮ ಸಹ ಅವರು ಸಹ ದಾಸ್ಯ ಭಾವದಲ್ಲೇ ಇರ್ತಾರೆ. ನಾವ್ ಅದನ್ನ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಸೊ ಬಲರಾಮ ಯಾಕೆ ಅವರು ಭಗವಂತನಿಂದ ವಿಸ್ತರಿಸ್ಕೊಂಡ್ ಬರ್ತಾರೆ ಅಂತಂದ್ರೆ ಅವರು ಕೃಷ್ಣನ ಸೇವೆಯನ್ನ ಮಾಡ್ಲಿಕ್ಕೇನೆ ಅವರು ಬರೋದು. ಸೊ ಅದಕ್ಕೋಸ್ಕರ ಅದು ತುಂಬಾ ಮುಖ್ಯ. ಮತ್ತೆ ಯಾರೇ ಆಗ್ಲಿ ಅಂದ್ರೆ ಶುದ್ಧ ಭಕ್ತರು ಅವ್ರು ಯಾವ್ದೇ ರಸದಲ್ಲೇ ಇರ್ಲಿ, ಸೊ ನಮ್ಗೆ ಗೊತ್ತಿರೋ ಹಾಗೇನೆ 5 ಪ್ರಾಥಮಿಕ ರಸಗಳಿದೆ ಅಲ್ವಾ? ಯಾವ್ದ್ಯಾವ್ದು 5 ಪ್ರಾಥಮಿಕ ರಸಗಳು? ಹರೇ ಕೃಷ್ಣ. ವಾತ್ಸಲ್ಯ, ದಾಸ್ಯ, ದಾಸ್ಯ, ಸಖ್ಯ, ಮಾಧುರ್ಯ. ಓಕೆ. ಮಾಧುರ್ಯ ಸೊ ರಸ, ಶಾಂತ, ಮಾಧುರ್ಯ ರಸ, ಮಾಧುರ್ಯ, ಶಾಂತ ಮಾತಾಜಿ. ಫಸ್ಟ್ನೇದು ಶಾಂತರಸ, ದಾಸ್ಯರಸ, ಸಖ್ಯರಸ, ವಾತ್ಸಲ್ಯ ರಸ, ಮಾಧುರ್ಯ ರಸ. ಇದು 5 ರಸದಲ್ಲಿ ನಮ್ಗೆ ಇವಾಗ ಏನನ್ಸುತ್ತೆ, ವಾತ್ಸಲ್ಯ ರಸ ಅಥವಾ ಮಾಧುರ್ಯ ರಸ ಅಂದ್ರೆ ತುಂಬಾ ಹೈಯೆಸ್ಟ್ ರಸಗಳು ಅಲ್ವಾ? ಸೊ ಅವ್ರು ದಾಸ್ಯ ಭಾವದಲ್ಲಿ ಇಲ್ವೇನೋ ಅಂತ ನಮ್ಗೆ ಅನ್ಸತ್ತೆ ಅಲ್ವಾ? ಆದ್ರೆ ನಮ್ಗೆ ಆಚಾರ್ಯರು ಏನ್ ಹೇಳ್ತಾರೆ ಅಂತಂದ್ರೆ, ಯಾವುದೇ ಒಂದು ರಸದಲ್ಲಿ ನಾವು ಭಗವಂತನಿಗೆ ನಾವು ಸೇವಿಸುತ್ತಾ ಇದ್ರು ಸಹ ನಾವು ದಾಸ್ಯ ಭಾವದಲ್ಲಿ ಇರ್ತೀವಿ. ಅಲ್ಲಿ ಮುಖ್ಯವಾಗಿ ಯಾವ ಒಂದು ಅಂಶ ಇರುತ್ತೆ ಅಂತಂದ್ರೆ ಭಗವಂತನಿಗೆ ಸೇವೆ ಮಾಡುವಂತಹ ಒಂದು ಮನಸ್ಥಿತಿಯಲ್ಲೇನೆ ಎಲ್ಲ ಶುದ್ಧ ಭಕ್ತರು ಇರ್ತಾರೆ. ಅವ್ರು ಯಾವುದೇ ರಸದಲ್ಲಿ ಇರ್ಲಿ, ಅವ್ರು ಮಾಧುರ್ಯ ರಸದಲ್ಲಿ ಇದ್ರು ಸಹ ಭಗವಂತನಿಗೆ ಸೇವೆಯನ್ನ ಮಾಡ್ದ ಹಾಗೆ. ಮತ್ತೆ ನಾವ್ ಇವಾಗ ಲಕ್ಷ್ಮೀ ದೇವಿನ ನಾವು ನೋಡ್ತೀವಿ ಅಲ್ವಾ? ಲಕ್ಷ್ಮೀ ದೇವಿ ಏನ್ ಮಾಡ್ತಾ ಇದಾರೆ? ಅವರು ಏನು ವಿಷ್ಣುವಿನ ಆ ಒಂದು ಕಾಲನ್ನ ಅವರು ಒತ್ತುತ್ತಾ ಇದ್ದಾರೆ ಅಲ್ವಾ? ಕಾಲನ್ನ ಒತ್ತುತ್ತಾ ಇದ್ದಾರೆ, ಅವ್ರು ಸೇವೆಯನ್ನ ಮಾಡ್ತಿದ್ದಾರೆ. ಮತ್ತೆ ಸಹಸ್ರ ಲಕ್ಷ್ಮಿಯರು ಅವ್ರು ಗೋಲೋಕ ವೃಂದಾವನದಲ್ಲಿರೋರು ಅವ್ರು ಏನ್ ಮಾಡ್ತಾ ಇದ್ದಾರೆ? ಮತ್ತೆ ಇಲ್ಲಿ ಮಹಾರಾಣಿಯರು ಯಾರೆಲ್ಲ ಇದ್ದಾರೆ, ಕೃಷ್ಣನ ಪಟ್ಟದ ರಾಣಿಯರು, ಅವರೆಲ್ಲರೂ ಸಹ ಇವಾಗ ಅರಮನೆಯಲ್ಲಿ ಎಷ್ಟೊಂದು ಸೇವಕರಿದ್ದಾರೆ. ಅದೆಲ್ಲವೂ ಸಹ ಅರಮನೆ ಶುಭ್ರವಾಗಿದೆ, ಒಂದು ಸ್ವಲ್ಪ ಅಂದ್ರೆ ಎಷ್ಟು ಸ್ವಚ್ಛವಾಗಿದೆ ಅಂದ್ರೆ ಒಂದು ಚಿಕ್ಕ ಧೂಳಿನ ಕಣನೂ ಕಾಣಿಸೋದಿಲ್ಲ. ಆದ್ರೂ ಸಹ ಅವರೆಲ್ಲರನ್ನು ಸಹ ಮತ್ತೆ ಶುಭ್ರಗೊಳಿಸ್ತಾ ಇದ್ದಾರೆ. ಯಾಕಂದ್ರೆ ಅವರೆಲ್ಲ ಈ ಸೇವೆಯನ್ನ ಕೃಷ್ಣನ ಸಂತೋಷಕ್ಕೋಸ್ಕರ ಮಾಡ್ತಾ ಇದ್ದಾರೆ ಅಲ್ವಾ? ಅಂದ್ರೆ ಕೃಷ್ಣನಿಗೆ ಏನು ಬೇಕಾಗಿಲ್ಲ, ಅವ್ರ ಆತ್ಮಾರಾಮ. ಎಲ್ಲರನ್ನು ಪ್ರತಿಯೊಬ್ಬರನ್ನು ಅವ್ರ ಸ್ವಾಂಶ ವಿಸ್ತರಣೆ ಆಗ್ಲಿ ಅಥವಾ ವಿಭಿನ್ನಾಂಶ ವಿಸ್ತರಣೆಗಳೇ ಆಗ್ಲಿ ಅಥವಾ ಶುದ್ಧ ಭಕ್ತರು ಅಂತ ನಾವ್ ಏನ್ ಕರಿತೀವೋ ಎಲ್ಲರೂ ಸಹ ಭಗವಂತನ ದಾಸರೇ. ಅದನ್ನ ನಾವ್ ಅರ್ಥ ಮಾಡ್ಕೋಬೇಕು. ಸೊ ಜೀವೇರ ಸ್ವರೂಪ ಹೋಯ್ ಕೃಷ್ಣೇರ ನಿತ್ಯ ದಾಸ. ಸೊ ಅದನ್ನೇ ನಮ್ಗೆ ಈ ಒಂದು ಭಾವಾರ್ಥದಲ್ಲಿ ಪ್ರಭುಪಾದರು ಅರ್ಥ ಮಾಡಿಸ್ತಾ ಇದ್ದಾರೆ. ಇಲ್ಲಿ ರೂಪ ಗೋಸ್ವಾಮಿಯವರು ಭಕ್ತಿ ರಸಾಮೃತ ಸಿಂಧುವಲ್ಲಿ ಅವರು ಏನನ್ನ ಹೇಳ್ತಾ ಇದ್ದಾರೆ? ನಿರಾಕಾರ ಬ್ರಹ್ಮನ ಸಾಕ್ಷಾತ್ಕಾರದಿಂದ ದೊರಕುವ ಬ್ರಹ್ಮಾನಂದವನ್ನು ಲಕ್ಷ ಲಕ್ಷ ಕೋಟಿಗಟ್ಟಲೆ ಸಂಖ್ಯೆಗಳಿಂದ ಗುಣಿಸಿದರೂ ಭಕ್ತಿ ಅಥವಾ ಲೋಕಾತೀತ ಸೇವೆ ಎಂಬ ಕಡಲ ನೀರಿನ ಹನಿಯಲ್ಲಿನ ಒಂದು ಅಣುವಿಗೂ ಸಮನಲ್ಲ ಅಂತ ಹೇಳ್ತಾ ಇದ್ದಾರೆ ಅಲ್ವಾ? ಸೊ ಇವಾಗ ನಮ್ಗೆ ಇಲ್ಲಿ ಭೌತಿಕ ಆನಂದ ಇದೆ ಅಲ್ವಾ? ನಾವ್ ಭೌತಿಕ ವಸ್ತುಗಳನ್ನ ನಾವೇನಾದ್ರೂ ಪಡ್ಕೊಂಡ್ರೆ ನಮ್ಗೆ ತುಂಬಾ ಸಂತೋಷ ಸಿಗುತ್ತೆ ಅಲ್ವಾ? ಏನೋ ಹೆಚ್ಚು ಹಣ ಗಳಿಸಿದ್ರೆ ಅಥವಾ ಏನೋ ಹೆಚ್ಚು ಹೆಸರನ್ನ ನಾವು ಪಡ್ಕೊಂಡ್ರೆ ಅಥವಾ ನಮ್ಮ ಆಸೆಗಳು ಏನೆಲ್ಲ ಇದೆ, ಭೌತಿಕ ಇಚ್ಛೆಗಳನ್ನೆಲ್ಲ ನಾವು ಪೂರೈಸ್ಕೊಂಡಾಗ ನಮ್ಗೆ ತುಂಬಾ ಆನಂದ ಅಂತ ಅನ್ಸುತ್ತೆ ಅಲ್ವಾ? ಸೊ ಇವಾಗ ಅದಕ್ಕಿನ್ನ ತುಂಬಾ ಹೈಯೆಸ್ಟ್ ಆನಂದ ಏನು? ಸ್ವರ್ಗಕ್ಕೆ ಹೋಗಿ ನಾವು ಇನ್ನ ಸ್ವರ್ಗ ಸುಖವನ್ನ ಪಡೆದ್ರೆ ಅದಿನ್ನ ಹೆಚ್ಚಿನ ಆನಂದ ಅಂತ ನಾವು ತಿಳ್ಕೊಂಡ್ವಿ ಅಲ್ವಾ? ಮತ್ತೆ ಇನ್ನ ಒಂದು ಆನಂದ ಯಾವುದು? ಆ ಬ್ರಹ್ಮಾನಂದ. ಬ್ರಹ್ಮಾನಂದ ಅಂದ್ರೆ ಏನು? ಆ ನಿರಾಕಾರ ಬ್ರಹ್ಮ ಜ್ಯೋತಿ ಏನಿದೆ ಅದು ಆಧ್ಯಾತ್ಮಿಕ ಲೋಕದಲ್ಲಿದೆ. ಭಗವಂತನ ದೇಹದಿಂದ ಬರ್ತಿರುವಂತಹ ಆ ಬೆಳಕು ಅದು ಆಧ್ಯಾತ್ಮಿಕ ಲೋಕವನ್ನ ಪ್ರವೇಶ ಮಾಡ್ಲಿಕ್ಕಿನ ಮುಂಚೆ ಸಿಗುವಂತದ್ದು. ನಾವು ಭೌತಿಕ ಪ್ರಪಂಚವನ್ನ ದಾಟಿ ಆಧ್ಯಾತ್ಮಿಕ ಪ್ರಪಂಚಕ್ಕೆ ಹೋಗ್ಲಿಕ್ಕಿನ ಮುಂಚೆ ಆ ಒಂದು ಏನು ಬೆಳಕಿನ ಆ ಪ್ರಭೆ ಇರುವಂತಹ ಜಾಗ ಏನಿದೆಯೋ ಅಲ್ಲಿ ಒಂದು ಚಿತ್ಕಣವಾಗಿ ಸೇರ್ಕೊಳೋದು, ಅದನ್ನ ಬ್ರಹ್ಮಾನಂದ ಅಂತ ಹೇಳ್ತಾರೆ. ಅಥವಾ ಭಗವಂತನಲ್ಲಿ ಲೀನ ಆಗೋದು ಅಂತ ನಾವೇನ್ ಹೇಳ್ತೀವೋ ಅದು ಆ ಒಂದು ಬ್ರಹ್ಮ ಜ್ಯೋತಿಯಲ್ಲಿ ಹೋಗಿ ಇರೋದನ್ನ ಬ್ರಹ್ಮಾನಂದ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅಂದ್ರೆ ಅದನ್ನ ತುಂಬಾ ಆನಂದ ಅಂತ ಹೇಳ್ಬಿಟ್ಟು ಈ ಜ್ಞಾನಿಗಳು ಅವರೆಲ್ಲರನ್ನು ಸಹ ಅದನ್ನ ಅರ್ಥ ಮಾಡ್ಕೊಂಡಿದ್ದಾರೆ. ಅಂದ್ರೆ ಅದೇನೆ ತುಂಬಾ ಆನಂದ ಕೊಡುತ್ತೆ. ಯಾಕಂದ್ರೆ ಅಲ್ಲಿ ನಮ್ಗೆ ಈ ಒಂದು ಭೌತಿಕ ಪ್ರಪಂಚದಲ್ಲಿ ಇರುವಂತಹ 3 ಕ್ಲೇಶಗಳೇ ಆಗ್ಲಿ ಮತ್ತೆ 4 ತಾಪತ್ರಯಗಳು ಅಂತ ನಾವ್ ಏನ್ ಹೇಳ್ತೀವಿ, ಜನ್ಮ ಮೃತ್ಯು ಜರಾ ವ್ಯಾಧಿ, ಅದ್ ಯಾವ್ದನ್ನು ಸಹ ಅಲ್ಲಿಲ್ಲ. ಸೊ ನಾವಲ್ಲಿ ಶಾಂತಿಯಿಂದ ನಾವು ಇರಬಹುದು. ಅವರು ಅದನ್ನೇ ಅವರು ಸುಖ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ಅಥವಾ ಹೆಚ್ಚಿನ ಆನಂದ ಅಂತ ಹೇಳ್ಬಿಟ್ಟು ಅನ್ಕೊಂಡಿದ್ದಾರೆ ಈ ನಿರಾಕಾರವಾದಿಗಳೇ ಆಗ್ಲಿ ಜ್ಞಾನಿಗಳೇ ಆಗ್ಲಿ. ಅದನ್ನ ಇಲ್ಲಿ ಭಕ್ತಿ ರಸಾಮೃತ ಸಿಂಧುವಲ್ಲಿ ರೂಪ ಗೋಸ್ವಾಮಿ ಅವರು ಏನನ್ನ ಹೇಳ್ತಾ ಇದಾರೆ, ಏನಕ್ಕೆ ಹೋಲಿಸ್ತಾ ಇದ್ದಾರೆ? ಅವ್ರಿಗೆ ಏನ್ ಆನಂದ ಸಿಗುತ್ತೆ ಆ ಬ್ರಹ್ಮ ಜ್ಯೋತಿಯಲ್ಲಿ ಹೋಗಿ ಲೀನ ಆಗುವಂತ ಆನಂದ ಇದೆಯಲ್ಲ, ಆ ಆನಂದ ಒಂದು ದೊಡ್ಡ ಸಮುದ್ರದಲ್ಲಿ ಒಂದು ಚಿಕ್ಕ ಹನಿ ತಗೊಂಡ್ರೆ ಅದಕ್ಕೂ ಸಹ ಅದು ಸಮ ಆಗೋದಿಲ್ಲ ಅವ್ರಿಗೆ ಸಿಗುವಂತಹ ಆನಂದ ಅಂತ ಹೇಳ್ತಾರೆ ಅಲ್ವಾ? ಇವಾಗ ನಮ್ಗೆ ತುಂಬಾ ಬಾಯಾರಿಕೆ ಆಗ್ತಾ ಇರುತ್ತೆ, ಅವಾಗ ಒಂದೇ ಒಂದ್ ತೊಟ್ಟು ನೀರ್ ಯಾರಾದ್ರೂ ಕೊಟ್ರೆ ನಮ್ಗೆ ಎಷ್ಟು
ನಮ್ಗೆ ಅದರಿಂದ ತೃಪ್ತಿ ಆಗತ್ತೆ ಅಥವಾ ಸಮಾಧಾನ ಅಥವಾ ಅದು ನಮ್ಗೆ ಎಷ್ಟು ಸಂತೋಷ ಕೊಡುತ್ತೆ? ಒಂದೇ ಒಂದು ತೊಟ್ಟು ಹನಿ ನೀರು ತುಂಬಾ ಸಮಾಧಾನ ಆಗತ್ತೆ ಮಾತಾಜಿ. ಒಂದೇ ಒಂದು ತುಂಬಾ ತೊಟ್ಟು ನೀರು ಸಮಾಧಾನ. ಮಾತಾಜಿ. ಸಾಕಾಗಲ್ಲ ತುಂಬಾ ಸಮಾಧಾನ. ಮಾತಾಜಿ. ಹಾ ಏನೇನು ತುಂಬಾ ಸಾಕಾಗಲ್ಲ ಮಾತಾಜಿ. ಅದೇನು ಸಾಕಾಗಲ್ಲ, ಆದ್ರೆ ಆ ಒಂದೇ ಒಂದು ಸಾಕಾಗಲ್ಲ. ತೊಟ್ಟು ನೀರನ್ನೇ ಆದ್ರೆ ಸಮಾಧಾನ ಆಗತ್ತೆ. ಆದ್ರೆ ಅದೇನ್ ಆನಂದ ಸಿಗುತ್ತೆ, ಒಂದೇ ಒಂದು ತೊಟ್ಟು ನೀರ್ ಹೌದು. ಸಿಗುತ್ತಲ್ಲ, ಅವಾಗ ಎಷ್ಟು ಆನಂದ ಬರುತ್ತೋ ಅಷ್ಟು ಆನಂದ ನಾವು ಬ್ರಹ್ಮ ಜ್ಯೋತಿಗೆ ಹೋದಾಗ ಸಿಗುತ್ತಂತೆ. ಓಕೆ, ಅದೇ ನಿಮ್ಗೆ ಇವಾಗ ತುಂಬಾ ಬಾಯಾರಿಕೆ ಆದಾಗ ನಿಮ್ಗೆ ಒಂದ್ ದೊಡ್ಡ ಚೊಂಬಿನ ತುಂಬಾ ತಣ್ಣಗಿರೋ ನೀರ್ ಕೊಟ್ರೆ ನಿಮ್ಗೆ ಎಷ್ಟು ಸಂತೋಷ ಆಗತ್ತೆ? ತುಂಬಾ ಸಮಾಧಾನ ಸಂತೋಷ. ನಿಜವಾಗ್ಲೂ ಪೂರ್ತಿಯಾಗಿ, ಸಮಾಧಾನ ತೃಪ್ತಿ ಪರಿಪೂರ್ಣವಾಗಿ ಕೊಡುತ್ತೆ. ನಮ್ಗೆ ಸಂತೋಷ ಆಗತ್ತೆ ಅಲ್ವಾ? ನಮ್ಗೆ ಆ ಕ್ಷಣಕ್ಕೆ ಹೌದು. ನಮ್ಗೆ ತುಂಬಾ ಸಂತೋಷ ಆಗುತ್ತೆ. ಹಾ, ಸೊ ಅದೇನೇನೆ ಇವಾಗ ಬ್ರಹ್ಮಾನಂದಕ್ಕಿನ್ನ ಮಿಗಿಲಾಗಿರೋದು ಯಾವುದು ಅಂತಂದ್ರೆ ಪ್ರೇಮಾನಂದ ಅಲ್ವಾ? ನಮ್ಗೆ ಅದ್ ಯಾರಿಗೂ ಗೊತ್ತೇ ಇರ್ಲಿಲ್ಲ ಪ್ರೇಮಾನಂದ ಅಂತ ಒಂದಿದೆ ಅಂತ ಹೇಳ್ಬಿಟ್ಟು ಅಲ್ವಾ? ಸೊ ಇವಾಗ ಆತ್ಮಾನಂದಕ್ಕಿನ್ನ ಆ ಒಂದು ಪ್ರೇಮಾನಂದ ಅನ್ನೋದು ಇನ್ನ ಹೆಚ್ಚಿನದು. ನಾವು ಆತ್ಮ ಅಂತ ನಾವು ಅರ್ಥ ಮಾಡ್ಕೊಂಡು ಯಾವಾಗ ನಾವು ಒಂದು ಆನಂದ ಸ್ಥಿತಿನ ನಾವು ಪಡಿತೀವೋ, ಈ ಭೌತಿಕ ಪ್ರಪಂಚದ ಜೊತೆ ನಾವು ಏನು ಡಿಟ್ಯಾಚ್ಮೆಂಟ್ ಪಡ್ಕೋತೀವೋ, ಅದಕ್ಕಿನ್ನ ಇನ್ನ ಹೆಚ್ಚಿನ ಆನಂದ ಕೃಷ್ಣನ ಪ್ರೀತಿಯನ್ನ ಪಡ್ಕೊಂಡಾಗ ನಮ್ಗೆ ಸಿಗುತ್ತೆ. ಸೊ ಅದನ್ನ ಪ್ರೇಮಾನಂದ ಅಂತ ನಾವು ಕರಿತೀವಿ. ಸೊ ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ಆ ಒಂದು ಬ್ರಹ್ಮಾನಂದವನ್ನ ಆ ಪ್ರೇಮಾನಂದದ ಜೊತೆ ಹೋಲ್ಸಿದ್ರೆ ಅದು ಒಂದು ಚಿಕ್ಕ ಕಣಕ್ಕೂ ಸಹ ಅದು ಸರಿಸಮನ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಅರ್ಥ ಮಾಡಿಸ್ತಾ ಇದ್ದಾರೆ. ಮತ್ತೆ ಇಲ್ಲಿ ಇನ್ನ ಏನನ್ನ ಹೇಳ್ತಿದ್ರೆ ಪ್ರಭುಪಾದರು ಅಂತಂದ್ರೆ, ದೇವೋತ್ತಮ ಪರಮ ಪುರುಷನ ಲೋಕೋತ್ತರ ಕಥಾ ಪ್ರಸಂಗದಲ್ಲಿ ಸಂತೋಷ ಕಾಣುವವರು ನಿಜಕ್ಕೂ ಪುಣ್ಯವಂತರು. ಏಕೆಂದರೆ ಧರ್ಮ, ಅರ್ಥ, ಕಾಮ, ಮೋಕ್ಷವೆಂಬ ಚತುರ್ವಿಧ ಪುರುಷಾರ್ಥಗಳೆಲ್ಲವನ್ನೂ ಒಟ್ಟುಗೂಡಿಸಿದಾಗ ಲಭಿಸುವ ಸಂತೋಷವನ್ನು ಭಗವಂತನ ಲೀಲಾ ಕಾರ್ಯಗಳ ಶ್ರವಣಕ್ಕೆ ಹೋಲಿಸಿದರೆ ಪುರುಷಾರ್ಥಗಳಿಂದ ಲಭಿಸುವ ಸಂತೋಷವು ಶ್ರವಣ ಕಾರ್ಯಕ್ಕೆ ಒಂದು ಹುಲ್ಲು ಕಡ್ಡಿಯಷ್ಟು ಮಾತ್ರವೂ ಸಮನಾಗದು. ಅಲ್ಲಿ ಒಂದೇ ಒಂದು ಹನಿಗೆ ಹೋಲಿಸಿದ್ರು, ಇಲ್ಲಿ ಒಂದು ಹುಲ್ಲು ಕಡ್ಡಿಗೂ ಸಹ ಅದು ಸಮನಾಗೋದಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇವಾಗ ನಮ್ಗೆ ಇಲ್ಲಿ ವೇದಗಳಲ್ಲಿ ಏನನ್ನ ಹೇಳಿದರೆ, ಧರ್ಮಯುತವಾಗಿ ನೀವು ಜೀವನವನ್ನ ಮಾಡಿ. ಸೊ ಅವಾಗ ನಿಮ್ಗೆ ಏನಾಗುತ್ತೆ, ನೀವು ವ್ಯವಹಾರ ಮಾಡಿದಾಗ, ಧರ್ಮಯುತವಾಗಿ ವ್ಯವಹಾರ ಮಾಡಿದಾಗ ನಮ್ಗೊಂದು ಹಣ ಬರುತ್ತೆ ಅಲ್ವಾ? ಆ ಹಣವನ್ನ ನಾವ್ ಏನಕ್ಕೆ ಉಪಯೋಗಿಸ್ಬೇಕು ಅಂತ ಹೇಳಿದರೆ, ನಮ್ಗೆ ಎಷ್ಟೆಲ್ಲ ಕಾಮನೆಗಳಿದೆ ಅಲ್ವಾ? ಈ ಭೌತಿಕ ಪ್ರಪಂಚಕ್ಕೆ ನಾವು ಬಂದಿರೋದೇ ಅದಕ್ಕೋಸ್ಕರ. ನಮ್ಮೆಲ್ಲ ಕಾಮನೆಗಳನ್ನ ನಾವು ತೀರಿಸ್ಕೊಳ್ಲಿಕ್ಕೆನೆ ಬಂದಿದೀವಿ. ಸೊ ಆ ಎಲ್ಲ ಕಾಮನೆಗಳೆಲ್ಲ ತೀರಿಸ್ಕೊಂಡಾಗ ಏನಾಗುತ್ತೆ, ನಮ್ಗೆ ಸಾಕಪ್ಪ ಅನ್ಸುತ್ತೆ. ಅಯ್ಯೋ ಇದೇನಾ ಜೀವನ ಅಂತ ನಾವು ಆ ಒಂದು ಹಂತಕ್ಕೆ ಬರ್ತೀವಿ, ಆ ಒಂದು ವೈರಾಗ್ಯ ಹಂತಕ್ಕೆ ಬರ್ತೀವಿ. ಆ ವೈರಾಗ್ಯ ಹಂತಕ್ಕೆ ಬಂದಾಗ ನಾವು ಆ ಮೋಕ್ಷದ ಕಡೆಗೆ ನಮ್ಮನ್ನ ನಾವು ಕರ್ಕೊಂಡು ಹೋಗ್ತೀವಿ ಅಲ್ವಾ? ಸೊ ಇದೇ ಇದನ್ನೇ ನಮ್ಗೆ ವೇದಗಳಲ್ಲಿ ಹೇಳ್ಕೊಡೋದು, ಧರ್ಮ, ಅರ್ಥ, ಕಾಮ, ಮೋಕ್ಷ. ನಾವ್ ಇಷ್ಟ ದಿವಸ ನಾವು ಆ ಮೋಕ್ಷವನ್ನೇ ನಾವು ತುಂಬಾ ಏನು ಉನ್ನತವಾದಂತಹ ಹಂತ ಅಂತ ನಾವು ತಿಳ್ಕೊಂಡಿದ್ವಿ ಅಲ್ವಾ? ಆದ್ರೆ ಇಲ್ಲಿ ಏನನ್ನ ಹೇಳ್ತಾ ಇದ್ದಾರೆ, ಭಗವಂತನ ಆ ಒಂದು ಭಕ್ತಿ, ಆ ನವವಿಧ ಭಕ್ತಿಯಲ್ಲಿ ಆ ಶ್ರವಣದ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಆ ಒಂದು ಭಗವಂತನ ಲೀಲಾ ಕಾರ್ಯಗಳ ಶ್ರವಣಕ್ಕೆ ಹೋಲಿಸಿದ್ರೆ ಈ ಒಂದು ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತ ನಾವೇನ್ ಕರಿತೀವೋ ಅದು ಒಂದು ಹುಲ್ಲು ಕಡ್ಡಿಗೂ ಸಹ ಸಮನಾಗೋದಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಕೃಷ್ಣನ ಮಾತಾಜಿ ಪಾದ ಸ್ಕ್ರೀನ್ ಶೇರ್ ಆಗಿಲ್ಲ ಮಾತಾಜಿ. ಅದೇ ಮಾತಾಜಿ, ನಾಗವೇಣಿ ಮಾತಾಜಿ ಇಲ್ಲ ಇವತ್ತು. ಸೊ ಅದಕ್ಕೆ ನಾನು ಮಾತಾಜಿ ಶ್ಲೋಕ ಹಾ. ಯಾವುದು ಮಾತಾಜಿ? ನಾನು ಇದ್ದೇನೆ ಮಾತಾಜಿ, ಇದೀರಾ ಮಾತಾಜಿ? ಈಗ ಹಾ. ಬಂದು ಅಷ್ಟೇ. ಈಗ ಬಂದ್ರಾ? ಓಕೆ ಹಾ. ಕೋ ಹೋಸ್ಟ್ ಮಾಡ್ತೀನಿ ಮಾತಾಜಿ. ಮಾತಾಜಿ ನಾಳೆಯಿಂದ ಲಲಿತಾ ಮಾತಾಜಿ ಯಾರಾದ್ರೂ ಒಬ್ರು ಮಾಡ್ಲಿ ಕೋ ಹೋಸ್ಟ್, ನಾನಿಲ್ಲ ಅಲ್ಲ ಮಾತಾಜಿ. ಓಕೆ ಮಾತಾಜಿ, ಆಯ್ತು. ಮಾತಾಜಿ ಶ್ಲೋಕ ಯಾವುದು ಮಾತಾಜಿ? ಶ್ಲೋಕ ಇದು ಆದಿಲೀಲಾ ಅಧ್ಯಾಯ 6 ಶ್ಲೋಕ 42 ಮಾತಾಜಿ. ಓಕೆ. ಮತ್ತೆ ಇಲ್ಲಿ ಏನನ್ನ ಹೇಳ್ತಿದ್ದಾರೆ, ಕೃಷ್ಣನ ಪಾದ ಪದ್ಮಗಳ ಲೋಕೋತ್ತರ ಸೇವೆಯಲ್ಲಿ ನಿರತರಾಗುವವರು ಲೌಕಿಕ ಭೋಗಗಳ ಆಕರ್ಷಣೆಯಿಂದ ಬಿಡುಗಡೆ ಹೊಂದಿರುತ್ತಾರೆ. ಹಾಗಾಗಿ ಅವರಿಗೆ ನಿರಾಕಾರ ಅದ್ವೈತವಾದದಲ್ಲಿ ಯಾವ ಆಕರ್ಷಣೆಯೂ ಇರುವುದಿಲ್ಲ. ಪದ್ಮಪುರಾಣದಲ್ಲಿ ಉಕ್ತವಾಗಿರುವ ಕಾರ್ತಿಕ ಮಾಸದ ವೈಭವ ವರ್ಣನೆಯಲ್ಲಿ ಭಕ್ತರು ಈ ಕೆಳಗಿನಂತೆ ಪ್ರಾರ್ಥಿಸುತ್ತಾರೆ. ಸೊ ನಾವಿಲ್ಲಿ ಶ್ರವಣದ ಬಗ್ಗೆ ನಾವಿಲ್ಲಿ ಮಾತಾಡ್ತಾ ಇದ್ವಿ ಅಲ್ವಾ? ಸೊ ಭಗವಂತನ ಆ ಒಂದು ನಾಮ, ರೂಪ, ಗುಣ, ಲೀಲೆಗಳನ್ನ ನಾವು ಶ್ರವಣ ಮಾಡಿದ್ರೆ ಎಷ್ಟು ಸಂತೋಷ ಸಿಗುತ್ತೆ ನಮ್ಗೆ ಅಂತಂದ್ರೆ, ಈ ಧರ್ಮ, ಅರ್ಥ, ಕಾಮ, ಮೋಕ್ಷದಲ್ಲಿ ನಮ್ಗೆ ಏನು ಸಂತೋಷ ಸಿಗುತ್ತೋ ಅದನ್ನ ಅವರು ಒಂದು ಹುಲ್ಲು ಕಡ್ಡಿಗೆ ಅಲ್ಲಿ ಹೋಲಿಸ್ತಾ ಇದ್ದಾರೆ ಅಲ್ವಾ? ಸೊ ಇವಾಗ ನಾವು ಈ ಒಂದು ಸಂದರ್ಭದಲ್ಲಿ ನಾವು ಪೃಥು ಮಹಾರಾಜನನ್ನ ನಾವು ಜ್ಞಾಪಿಸ್ಕೋಬಹುದು ಅಲ್ವಾ? ಸೊ ಪೃಥು ಮಹಾರಾಜ ಏನನ್ನ ಅವರು ಇಚ್ಛೆ ಪಡ್ತಾ ಇದ್ದಾರೆ ಅಂತಂದ್ರೆ, ಭಗವಂತ ನನಗೆ ನೀನು ಏನು 1 ಮಿಲಿಯನ್ ಅಂದ್ರೆ 10 ಲಕ್ಷ ಅಷ್ಟು ನೀನು ನನಗೆ ಕಿವಿಗಳನ್ನ ಕೊಡು ಅಂತ ಕೇಳ್ಕೊತಾ ಇದ್ದಾರೆ ಅಲ್ವಾ? ಯಾಕೆ ಅಷ್ಟೊಂದು ಕಿವಿಗಳು ಬೇಕು? ಅವ್ರು ಏನನ್ನ ಕೇಳ್ಕೊತಾ ಇದ್ದಾರೆ? ಭಗವಂತನ ಶ್ರವಣ ಮಾಡಕ್ಕೆ, ಅವನ ಲೀಲೆಗಳನ್ನ ಶ್ರವಣ ಮಾಡಕ್ಕೆ ಅಲ್ವಾ? ಯಾರಿಂದ ಅವ್ರಿಗೆ ಶ್ರವಣ ಮಾಡ್ಬೇಕು ಅಂತ ಇಚ್ಛೆ ಇದೆ? ಯಾರಿಂದ ಅವ್ರು ಕೇಳ್ಬೇಕು ಅಂತ ಇಚ್ಛೆ ಪಡ್ತಾ ಇದ್ದಾರೆ ಪೃಥು ಮಹಾರಾಜ? ಭಗವಂತನ ಶುದ್ಧ ಭಕ್ತರಿಂದ. ಶುದ್ಧ ಭಕ್ತರಿಂದ ಭಗವಂತನ ಗುಣಗಾನವನ್ನ ಕೇಳಲಿಕ್ಕೆ ಅವ್ರಿಗೆ ಎಷ್ಟು ಕಿವಿಗಳು ಬೇಕು? ಈ 2 ಕಿವಿಗಳು ಸಾಲ್ತಾ ಇಲ್ಲ ಅವ್ರಿಗೆ ಆ ಲಕ್ಷಾಂತರ ಕಿವಿಗಳು ಬೇಕು ಅಂತ ಹೇಳ್ಬಿಟ್ಟು ಅಲ್ಲಿ ಅವರು ಬೇಡ್ಕೋತಾ ಇದ್ದಾರೆ. ಸೊ ಅದನ್ನ ನಾವಿಲ್ಲಿ
ಜ್ಞಾಪಿಸ್ಕೋಬಹುದು. ನೋಡಿ, ನಿಜವಾದ ಭಕ್ತರಿಗೆ ಆ ಭಗವಂತನ ಆ ಒಂದು ಗಾನವನ್ನ ಕೇಳಿದಾಗ ಎಷ್ಟು ಸಂತೋಷ ಆಗುತ್ತೆ ಅಂತಂದ್ರೆ ಬೇರೆ ಏನು ಬೇಡ ಅಂತ ಹೇಳ್ಬಿಟ್ಟು ಅವರು ಅನ್ಕೋತಾರೆ. ಮತ್ತೆ ಇಲ್ಲಿ ನಮ್ಗೆ ಇಲ್ಲಿ ಪದ್ಮ ಪುರಾಣದಲ್ಲಿ ಇಲ್ಲಿ ಕಾರ್ತಿಕ ಮಾಸ ಅಲ್ವಾ, ನೆನ್ನೆನೋ ಮಾತಾಜಿ ಇದನ್ನ ರಾಗವಾಗಿ ಹೇಳ್ತಾ ಇದ್ರು. ನಾವು ಪ್ರತಿ ವರ್ಷ ದಾಮೋದರ ಅಂದ್ರೆ ಕಾರ್ತಿಕ್ ಮಾಸದಲ್ಲಿ ದಾಮೋದರ ಆರತಿ ಮತ್ತೆ ಆರತಿ ಮಾಡ್ತೀವಿ, ತುಪ್ಪದ ದೀಪದಲ್ಲಿ ಆರತಿಯನ್ನ ಮಾಡ್ತೀವಿ. ಆಗ ನಾವು ಈ ಒಂದು ಶ್ಲೋಕವನ್ನ ಹೇಳ್ಕೊತೀವಿ. ಸೊ ಇದನ್ನ ಯಾರು ಬರ್ದಿರೋದು? ದಾಮೋದರ ಅಷ್ಟಕವನ್ನ ಯಾರು ಬರ್ದಿರೋದು? ಸತ್ಯವ್ರತ ಮುನಿಗಳು ಬರ್ದಿರೋದು. ಸೊ ಅದನ್ನ ಅವರು ಹೇಳ್ತಾ ಇದ್ದಾರೆ. ಅವ್ರು ಏನನ್ನ ಹೇಳ್ತಿದ್ದಾರೆ ಅಂತಂದ್ರೆ, ಭಗವಂತ ನನ್ನ ಭಕ್ತಿಗೆ ಮೆಚ್ಚಿ ಅವ್ರು ಏನಾದ್ರೂ ಒಂದು ವರವನ್ನ ಕೇಳಿದ್ರೆ ಅವ್ರು ನೋಡಿ ಏನನ್ನ ಹೇಳ್ತಾ ಇದ್ದಾರೆ. ವರಂ ದೇವ ಮೋಕ್ಷಂ ನ ಮೋಕ್ಷ ವದಿಂ ವಾ ನ ಚಾನ್ಯಂ ಋಣೇಹಂ ವರೇಶಾದಪೀಹ ಇದಂ ತೇವ ಪೂರ್ಣಾಥ ಗೋಪಾಲ ಬಾಲಂ ಸದಾ ಮೇ ಮನಸ್ಯಾ ವಿರಷ್ಟಾಂ ಕಿಮೈ ಅನೈಹಿ. ಸೊ ಇಲ್ಲಿ ಏನನ್ನ ಹೇಳ್ತಾ ಇದ್ದಾರೆ? ಸತ್ಯವ್ರತ ಮುನಿ ಹೇಳ್ತಾ ಇದಾರೆ, ನನಗೆ ವರವನ್ನ ಏನಾದ್ರೂ ಕೊಡ್ಬೇಕು ಅಂತಂದ್ರೆ ನನಗೆ ಮೋಕ್ಷ ಬೇಡ ಅಂತ ಹೇಳ್ತಾ ಇದ್ದಾರೆ ಅಲ್ವಾ. ನಮ್ಗೆ ಇಷ್ಟ ದಿವಸ ನಾವು ಮೋಕ್ಷವನ್ನೇ ನಾವು ಕೇಳ್ತಾ ಇದ್ದಿದ್ದು. ನಮ್ಗೆ ಈ ಜಂಜಾಟ ಸಾಕಾಗೋಗ್ಬಿಟ್ಟಿರುತ್ತೆ. ಹೇಗಾದ್ರೂ ಮಾಡಿ ಈ ಜಂಜಾಟದಿಂದ ನಾವು ತಪ್ಪಿಸ್ಕೋಬೇಕು ಅಂತಂದ್ರೆ ನಾವು ಮೋಕ್ಷ ಅಂದ್ರೆ ಆ ಭಗವಂತನಲ್ಲಿ ನಾವು ಆ ಒಂದು ಸಾಯುಜ್ಯ ಮೋಕ್ಷ ಅಂತ ನಾವೇನ್ ತಿಳ್ಕೊಂಡಿದೀವಿ, ಭಗವಂತನೊಳಗಡೆ ಲೀನ ಆಗ್ಬಿಡೋದು, ಅದನ್ನೇ ನಾವ್ ಯಾವಾಗ್ಲೂ ಬಯಸ್ತಾ ಇದ್ದಿದ್ದು. ಆದ್ರೆ ನೋಡಿ ಇಲ್ಲಿ ಸತ್ಯವ್ರತ ಮುನಿ ಏನ್ ಹೇಳ್ತಾ ಇದಾರೆ, ನನ್ಗೆ ಅದ್ ಯಾವ್ದು ಬೇಡ, ನನಗೆ ಯಾವುದೇ ಒಂದು ನೀನು ವರ ಕೊಡ್ತೀಯ ಅಂತಂದ್ರೆ ನನಗೆ ಆ ಮೋಕ್ಷ ಅದೆಲ್ಲ ಯಾವ್ದು ನನಗೆ ಬೇಡ. ಏನನ್ನ ಕೇಳ್ತಾ ಇದಾರೆ ಅವರು? ನಿನ್ನ ಈ ಒಂದು ಗೋಪ ಬಾಲಕನ ಆ ಒಂದು ರೂಪ ಏನಿದೆ ಅದ್ ಯಾವಾಗ್ಲೂ ಸದಾ ಅಲ್ವಾ, ಯಾವತ್ತೋ ಒಂದ್ ದಿವಸ ಅಲ್ಲ, ಸದಾ ನನ್ನ ಮನಸ್ಸಲ್ಲಿ ಅದು ಸ್ಥಿರಗೊಳ್ಳಿ, ಅದೇ ನನ್ನ ಮನದಲ್ಲಿ ಅದು ಸ್ಥಾಪನೆ ಆಗ್ಲಿ ಅಂತ ಹೇಳ್ಬಿಟ್ಟು ಅಲ್ಲಿ ಕೇಳ್ಕೊತಾ ಇದ್ದಾರೆ. ಮತ್ತೆ ಅವ್ರು ಇನ್ನ ಏನನ್ನ ಕೇಳ್ಕೊತಾ ಇದ್ದಾರೆ? ಕುಬೇರಾತ್ಮಜೌ ಬದ್ಧ ಮೂರ್ತೈವ ಯದ್ವತ್ ವಯಾಮೋಚಿತೌ ಭಕ್ತಿ ಬಾಜೌ ಕೃತೌ ಚ ತಥಾ ಪ್ರೇಮ ಭಕ್ತಿಂ ಸ್ವ ಕಾಮೇ ಪ್ರಯಚ್ಛ ನ ಮೋಕ್ಷೇ ಗ್ರಹೋ ಮೇಸ್ತಿ ದಾಮೋದರೇಹ. ಸೊ ಇಲ್ಲಿ ಏನನ್ನ ಕೇಳ್ತಾ ಇದ್ರೆ ನೋಡಿ, ಆ ಕುಬೇರನ ಮಕ್ಕಳು ಅಲ್ವಾ, ನಲಕುಬೇರ ಮತ್ತೆ ಮಣಿಗ್ರೀವ, ಅವ್ರೇನಾದ್ರು ತುಂಬಾ ಭಕ್ತಿಯನ್ನ ಮಾಡಿದ್ರ ಅವರು? ಏನಾದ್ರೂ ಭಕ್ತಿಯನ್ನ ಮಾಡಿದ್ರ ಅವರು? ಹರೇ ಕೃಷ್ಣ. ಮೊದಲೇನು ಮಾಡ್ಲಿಲ್ಲ. ಏನು ಮಾಡಿಲ್ಲ. ಅವ್ರು ಏನ್ ಮಾಡಿದ್ರು? ಅವರು ನಾರದರ ಶಾಪದಿಂದ ಅವರು ಯಮಳಾರ್ಜುನ ಮರಗಳಾಗಿ ಅವರು ನಂದ ಮಹಾರಾಜನ ಆ ಒಂದು ಅಂಗಳದಲ್ಲಿ ನಿಂತ್ಕೊಂಡು ಅವರು ಏನನ್ನ ನೋಡಿದ್ರು? ಅವರು ಕೃಷ್ಣನ ಬಾಲಲೀಲೆಗಳನ್ನೆಲ್ಲ ನೋಡಿದ್ರು ಅಲ್ವಾ. ಇದೆಲ್ಲ ಹೇಗೆ ಸಾಧ್ಯ ಆಯ್ತು? ಆ ಭಗವಂತನ ಶುದ್ಧ ಭಕ್ತನ ಅನುಗ್ರಹ. ಅವ್ರ ಶಾಪ ಕೊಟ್ಟಿದ್ದು ಇವ್ರಿಗೆ ವರವಾಗಿ ಪರಿಣಮಿಸ್ತು ಅಲ್ವಾ. ನೋಡಿ, ಅವರು ತನ್ನ ಶುದ್ಧ ಭಕ್ತ ನಾರದ ಶಾಪ ಕೊಟ್ಟಿದ್ದಾನೆ. ಮತ್ತೆ ಆ ಶಾಪದಿಂದ ವಿಮೋಚನೆ ಏನು ಅಂತಂದ್ರೆ ಆ ಬಾಲಕೃಷ್ಣನ ಒಂದು ಸ್ಪರ್ಶದಿಂದ ನಿಮ್ಗೆ ವಿಮೋಚನೆ ಆಗತ್ತೆ ಅಂತ ಅವರು ಹೇಳಿರ್ತಾರೆ. ಅದಕ್ಕೋಸ್ಕರ ತನ್ನ ಭಕ್ತನಿಗೋಸ್ಕರ ಅವ್ರು ಏನ್ ಮಾಡ್ತಿದ್ದಾರೆ? ಈ ಕುಬೇರನ ಇಬ್ರು ಮಕ್ಕಳು ಅಲ್ವಾ, ಅವರು ಮದಾಂಧರಾಗಿದ್ದಾರೆ ಅಲ್ವಾ. ಅವ್ರಿಗೆ ಏನು ವಿದ್ಯೆ, ಹಣ ಮತ್ತೆ ಅವರ ಅಂತಸ್ತು ಎಲ್ಲದ್ರಿಂದ ಅವರು ಮದಗೊಂಡಿದ್ದಾರೆ. ಅಂತವ್ರು ಈಗ ಯಾವುದೇ ಒಂದು ಭಕ್ತಿಯನ್ನ ಮಾಡಿಲ್ಲ ಅಲ್ವಾ. ಆದ್ರೆ ಅವ್ರಿಗೆ ಭಗವಂತನ ಆ ಒಂದು ಈವನ್ ಶಿವನಿಗೂ ಸಹ ಅಂದ್ರೆ ಅದು ಸಿಕ್ಲಿಲ್ಲ. ಆ ಒಂದು ಭಗವಂತನ ಬಾಲಲೀಲೆಗಳನ್ನ ನೋಡುವಂತಹ ಒಂದು ಭಾಗ್ಯ ಅವರಿಗೆ ಸಿಗ್ಲಿಲ್ಲ. ಆದ್ರೆ ನೋಡಿ, ಈ ಕುಬೇರನ ಮಕ್ಕಳಿಗೆ ಸಿಗುತ್ತೆ ಅಲ್ವಾ. ಅದಕ್ಕೆ ಇಲ್ಲಿ ಸತ್ಯವ್ರತ ಮುನಿ ಹೇಳ್ತಾ ಇದ್ದಾರೆ, ಆ ಕುಬೇರನ ಮಕ್ಕಳಿಗೆ ನೀನು ಅದೇನು ಭಕ್ತಿಯನ್ನ ನೀನು ಕೊಟ್ಟೆ, ನೀನು ಅಂತಹ ಪ್ರೇಮ ಭಕ್ತಿಯನ್ನ ನನ್ಗುನು ಕೊಡು ಅಂತ ಹೇಳ್ಬಿಟ್ಟು ಅವರಲ್ಲಿ ಕೇಳ್ಕೊತಾ ಇದ್ದಾರೆ. ನೋಡಿ, ಭಗವಂತನ ಭಕ್ತರು ಬೇರೆ ಭಗವಂತ ಪ್ರತ್ಯಕ್ಷ ಆದ್ರೂ ಸಹ ಅವರು ಬೇರೆ ಏನನ್ನೂ ಕೇಳ್ಕೊಳೋದಿಲ್ಲ ಅಲ್ವಾ. ನಿನ್ನ ಸೇವಾ ಭಾಗ್ಯವನ್ನ ಕೊಡು ಅಂತ ಹೇಳ್ತಾರೆ. ಮತ್ತಿನ್ನೇನಂತ ಕೇಳ್ತಾರೆ ಅವರು? ಸೊ ನಿನ್ನ ಪಾದ ಕಮಲದಲ್ಲಿ ನನ್ನನ್ನ ಒಂದು ಧೂಳಾಗಿ, ಒಂದು ಧೂಳಿನ ಕಣವಾಗಿ ನನ್ನನ್ನ ಇರಿಸ್ಕೊ ಅಂತ ಕೇಳ್ತಾರೆ. ಇಲ್ಲಾಂದ್ರೆ ಏನನ್ನ ಕೇಳ್ತಾರೆ? ನಿನ್ನ ದಾಸನಾಗಿ ನನ್ನನ್ನ ಮಾಡು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಲ್ವಾ. ಬೇರೆ ಯಾವುದೇ ಒಂದು ವರವನ್ನ ಅವರು ತಮಗೋಸ್ಕರ ಅವ್ರು ಕೇಳೋದಿಲ್ಲ. ಯಾವುದೇ ಒಂದು ಭೌತಿಕ ಇಚ್ಛೆಗಳನ್ನು ಸಹ ಅವ್ರು ಕೇಳೋದಿಲ್ಲ. ಸ್ವರ್ಗ ಸುಖವನ್ನು ಕೇಳೋದಿಲ್ಲ, ಮೋಕ್ಷವನ್ನು ಕೇಳೋದಿಲ್ಲ ಅಲ್ವಾ. ಅವ್ರು ಎಲ್ಲೇ ಇರ್ಲಿ, ಎಂತಹ ಸ್ಥಿತಿಯಲ್ಲೇ ಇದ್ರೂ ಸಹ ಅವರು ಭಗವಂತನ ಭಕ್ತಿಯನ್ನ ಮಾಡ್ಬೇಕು ಅಂತಾನೆ ಅವ್ರು ಕೇಳ್ತಾರೆ ಅಲ್ವಾ. ಸೊ ಇವಾಗ ನಾವು ಯಾರು ಅಸುರನಾಗಿರೋರು, ಅವರು ಕೃಷ್ಣ ಅಂದ್ರೆ ಶಿವನಿಂದ ಅಂದ್ರೆ ಪಾರ್ವತಿಯಿಂದ ಅವರು ಶಾಪಗ್ರಸ್ತರಾಗ್ತಾರಲ್ಲ, ಅವರು ರುದ್ರಾಸುರ ಅಲ್ವಾ. ಸೊ ರುದ್ರಾಸುರ ಅವನು ರಾಕ್ಷಸ ಯೋನಿಯಲ್ಲಿ ಹುಟ್ಟುತ್ತಾನೆ. ಆದ್ರೂ ಸಹ ಅವನು ಆ ಒಂದು ಕಾಳಗ ನಡಿಬೇಕಾದ್ರೆ ಅವ್ರಿಗೂ ಮತ್ತೆ ಇಂದ್ರನ ಸೈನ್ಯದ ಜೊತೆ ಕಾಳಗ ನಡಿಬೇಕಾದ್ರೆ ಇಂದ್ರನಿಗೆ ಅವರು ಭಕ್ತಿಯನ್ನ ಅವರು ಬೋಧನೆ ಮಾಡ್ತಾರೆ ಅಲ್ವಾ. ಭಕ್ತಿ ಯೋಗವನ್ನ ಅವರು ತಿಳಿಸಿಕೊಡ್ತಾರೆ ಅಲ್ವಾ. ಆಗ ಇಂದ್ರನಿಗೆನೆ ಆಶ್ಚರ್ಯ ಆಗೋಗ್ಬಿಡುತ್ತೆ, ಇದೇನಿದು, ಇವನು ನೋಡ್ಲಿಕ್ಕೆ ಹಸುರನಾಗಿದ್ದಾನೆ. ಸೊ ಇವನ್ ಬಾಯಿಂದ ಬರ್ತಾ ಇರುವಂತಹ ಮಾತುಗಳು
ನೋಡಿದ್ರೆ ಆ ಒಬ್ಬ ಭಕ್ತನ ಮಾತುಗಳಾಗಿದೆಯಲ್ಲ ಅಂತ ಹೇಳ್ಬಿಟ್ಟು ಅವನನ್ನ ಕೊಲ್ಲಿಕ್ಕೂ ಸಹ ಅವನು ತಯಾರಾಗೋದಿಲ್ಲ ಅಲ್ವಾ. ಅಂದ್ರೆ ಭಗವಂತನ ಭಕ್ತರು ಯಾವುದೇ ಒಂದು ಸ್ಥಿತಿಯಲ್ಲಿ ಇದ್ರೂ ಸಹ ಅವರು ಭಕ್ತಿಯನ್ನ ಅವ್ರು ಮಾಡ್ತಾರೆ. ಅವರು ದಾಸನಾಗಿರ್ಲಿಕ್ಕೆ ಅವರು ಇಚ್ಛೆಯನ್ನ ಪಡ್ತಾರೆ. ಸೊ ಇಲ್ಲಿ ಸತ್ಯವೃತ್ತಮುನಿ ಏನ್ ಹೇಳ್ತಾ ಇದಾರೆ, ಪ್ರಿಯ ಪ್ರಭುವೇ, ವೃಂದಾವನದಲ್ಲಿ ನೀನು ತೋರಿದ ನಿನ್ನ ಬಾಲಲೀಲೆಗಳನ್ನು ಸದಾ ಸ್ಮರಿಸುತ್ತಿರುವುದು ನಿರಾಕಾರ ಬ್ರಹ್ಮನಲ್ಲಿ ಐಕ್ಯವಾಗಲು ಬಯಸುವುದಕ್ಕಿಂತ ಉತ್ತಮ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ನಿನ್ನ ಬಾಲಲೀಲೆಗಳನ್ನ ಸ್ಮರಿಸ್ತಾ ಇದ್ರೆ ಸಾಕು ಅಂತ ಹೇಳ್ತಾ ಇದ್ದಾರೆ. ನಾವ್ ಅದನ್ನ ನೆನಪಿಗೆ ನಾವು ತಗೊಂಡ್ ಬರ್ತಾ ಇದ್ರೇನೆ ಸಾಕು. ಅದು ಯಾವ್ದಕ್ಕಿಂತ ಉತ್ತಮ ಅಂತ ಹೇಳ್ತಿದ್ದಾರೆ, ಆ ಬ್ರಹ್ಮ ಜ್ಯೋತಿಯಲ್ಲಿ ಲೀನ ಆಗೋದಕ್ಕಿಂತ ಉತ್ತಮ ಅಂತ ಹೇಳ್ತಾ ಇದ್ದಾರೆ. ನಿನ್ನ ಬಾಲಲೀಲೆಗಳಲ್ಲಿ ನೀನು ಕುಬೇರನ 2 ಮಕ್ಕಳಿಗೆ ಮೋಕ್ಷ ನೀಡಿ ಅವರು ಪರಮೋನ್ನತ ಒಡೆಯನಾದ ನಿನ್ನ ಪಾದ ಪದ್ಮಗಳ ಭಕ್ತರಾಗುವಂತೆ ಮಾಡಿದೆ. ನೋಡಿ, ಭಗವಂತ ಅವರು ಆ ಕುಬೇರನ ಮಕ್ಕಳಿಗೆ ಅವರು ಮೋಕ್ಷವನ್ನ ನೀಡಿ, ಅಂದ್ರೆ ಆ ಒಂದು ಆ ಮರದ ಒಂದು ರೂಪ ಏನಿತ್ತು ಅದರಿಂದ ಅವರಿಗೆ ಮೋಕ್ಷವನ್ನ ನೀಡಿ ಭಗವಂತನ ಭಕ್ತರಾಗೋ ತರ ಅವ್ರು ಮಾಡ್ತಾರೆ ಅಲ್ವಾ. ಸೊ ಅದಕ್ಕೆ ಅದೇ ರೀತಿ ನೀನು ನನಗೆ ಮೋಕ್ಷ ಕರುಣಿಸುವುದಕ್ಕಿಂತ ನಿನ್ನಲ್ಲಿಟ್ಟಂತಹ ಭಕ್ತಿಯನ್ನು ನನಗೆ ದಯಪಾಲಿಸುವುದು ಮೇಲು. ಸೊ ನನಗೆ ಎಂತಹದೇ ಒಂದು ಮೋಕ್ಷ ಬೇಡ, ನನಗೆ ನಿನ್ನಲ್ಲಿ ಭಕ್ತಿಯನ್ನ ನಾನು ವೃದ್ಧಿ ಮಾಡ್ಕೋಬೇಕು, ಅಂತಹ ಒಂದು ವರವನ್ನ ನನಗೆ ಕೊಡು, ಇದು ನನ್ನ ಅಪೇಕ್ಷೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇದು ಎಲ್ಲಿ ಇದರ ಬಗ್ಗೆ ಉಲ್ಲೇಖ ಇದೆ ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಅದೇ ತರ ಇಲ್ಲಿ ಅಯಶೀರ್ಷಿಯ ಶ್ರೀ ನಾರಾಯಣ ವ್ಯೂಹಸ್ತವ ಎನ್ನುವ ಗ್ರಂಥದ ನಾರಾಯಣ ಸ್ತೋತ್ರ ಎಂಬ ಅಧ್ಯಾಯದಲ್ಲಿ ಈಗೊಂದು ಮಾತಿದೆ. ಮತ್ತೆ ಇನ್ನ ಒಂದು ನಮ್ಗೆ ಎಕ್ಸಾಂಪಲ್ ಅನ್ನು ಕೊಡ್ತಾ ಇದ್ದಾರೆ. ಸೊ ಇಲ್ಲಿ ಏನನ್ನ ಹೇಳ್ತಾ ಇದ್ದಾರೆ, ನನ್ನ ಪ್ರಿಯ ಪ್ರಭುವೇ, ನಾನು ಧರ್ಮಾಸಕ್ತನಾಗುವಲು ಇಷ್ಟಪಡುವುದಿಲ್ಲ, ಆರ್ಥಿಕ ವೈಭವವೂ ನನಗೆ ಬೇಡ, ಇಂದ್ರಿಯ ತುಷ್ಟಿಯ ಆಸೆಯೂ ಇಲ್ಲ, ಮೋಕ್ಷವನ್ನು ಕೂಡ ನಾನು ಬಯಸುವುದಿಲ್ಲ. ನೀನು ಇವೆಲ್ಲವನ್ನು ನನಗೆ ದಯಪಾಲಿಸುವೆಯಾದರೂ ಸಕಲ ವರಪ್ರದಾಯಕನಾದ ನಿನ್ನಲ್ಲಿ ನಾನು ಈ 4ರಲ್ಲಿ ಯಾವುದನ್ನೂ ಯಾಚಿಸುವುದಿಲ್ಲ. ನಿನ್ನ ಪಾದ ಪದ್ಮಗಳ ದಾಸನಾಗಿ ಸದಾ ಇರಬೇಕೆಂಬುದೊಂದೇ ನನ್ನ ಪ್ರಾರ್ಥನೆ. ನೃಸಿಂಹದೇವನು ಪ್ರಹ್ಲಾದ ಮಹಾರಾಜನಿಗೆ ಯಾವ ವರ ಬೇಕಾದರೂ ಕೇಳು ಎಂದ, ಆದರೆ ಪ್ರಹ್ಲಾದನು ಯಾವ ಬಗೆಯ ವರವನ್ನೂ ಕೇಳಲಿಲ್ಲ. ಭಗವಂತನ ಚರಣಾರವಿಂದಗಳ ಸೇವೆಯಲ್ಲಿ ಸದಾ ತನ್ಮಯನಾಗಿರುವ ಅಪೇಕ್ಷೆಯನ್ನಷ್ಟೇ ಪ್ರಹ್ಲಾದನು ತೋರಿದ. ಇದೇ ರೀತಿ ಪ್ರಹ್ಲಾದ ಮಹಾರಾಜನು ಪಡೆದ ಸದಾ ಭಕ್ತಿ ಸೇವೆಯಲ್ಲಿ ನಿರತನಾಗಿರಬೇಕೆಂಬ ವರವನ್ನು ತಾನೂ ಪಡೆಯಲು ಪರಿಶುದ್ಧ ಭಕ್ತನು ಅಪೇಕ್ಷಿಸುತ್ತಾನೆ. ಸರ್ವಕಾಲಕ್ಕೂ ಶ್ರೀರಾಮಚಂದ್ರನ ದಾಸನೇ ಆಗಿ ಉಳಿದ ಹನುಮಂತನಿಗೂ ಭಕ್ತರು ಪೂಜ್ಯ ಸ್ಥಾನವನ್ನೇ ನೀಡುತ್ತಾರೆ. ಸೊ ಇಲ್ಲಿ ನಾವು ಏನನ್ನ ತಿಳ್ಕೊತಾ ಇದೀವಿ, ಇಲ್ಲಿ ನಾವು ಚೈತನ್ಯ ಮಹಾಪ್ರಭುಗಳ ಶಿಷ್ಟಾಷ್ಟಕದಲ್ಲೂ ಅಷ್ಟೇ ಅಲ್ವಾ. ಚೈತನ್ಯ ಮಹಾಪ್ರಭುಗಳು ಏನನ್ನ ಹೇಳ್ತಾರೆ, ನಾ ಧನಂ ನಾ ಸುಂದರಿಂ ಕವಿತಾಂಬಾ ಜಗದೀಶ ಕಾಮಯೇ ಅಂತ ಹೇಳ್ತಾರೆ ಅಲ್ವಾ. ಸೊ ನನಗೆ ಯಾವುದೇ ಧನ ಬೇಡ, ಸೊ ಯಾವ ಒಂದು ಸುಂದರಿಯರು ಬೇಡ, ಮತ್ತೆ ಯಾವ ಒಂದು ನನಗೆ ಫಾಲೋಯರ್ಸ್ ಅಂತ ನಾವೇನ್ ಕರಿತೀವೋ ಅದ್ ಯಾವ್ದು ನನಗೆ ಬೇಡ ಅಂತ ಕೇಳ್ತಾರೆ. ಮತ್ತೆ ಅವ್ರಿಗೆ ಏನ್ ಬೇಕು ಅಂತ ಕೇಳ್ತಾರೆ, ಇನ್ನ ಸೇವೆ. ಮಮ ಜನ್ಮನೀಶ್ವರೇ, ಜನ್ಮಗಳು ಎಷ್ಟು ನೋಡಿ, ನನಗೆ ಜನ್ಮನು ಕೊಡ್ಬೇಡ ನನಗೆ ಅಂತ ಅವ್ರು ಕೇಳ್ತಾ ಇಲ್ಲ. ಮಮ ಜನ್ಮನೀಶ್ವರೇ ಭವತಾದ್ ಭಕ್ತಿರ್ ಅಹೈತುಕಿ ಭಕ್ತಿ, ನನ್ಗೆ ಅಹೈತುಕಿ ಭಕ್ತಿಯನ್ನ ಕೊಡು, ಅಂದ್ರೆ ಯಾವುದೇ ಕಾರಣರಹಿತ ಭಕ್ತಿ ಅಲ್ವಾ. ನಾವ್ ಇಷ್ಟ ದಿವಸನೂ ಸಹ ನಾವು ಭಕ್ತಿಯನ್ನ ಮಾಡ್ತಾ ಇದ್ವಿ. ಏನ್ ಭಕ್ತಿಯನ್ನ ಮಾಡ್ತಾ ಇದ್ವಿ, ನಾವು ಭಗವಂತನ ಮುಂದೆ ಹೋಗಿ ಕೈ ಜೋಡಿಸ್ಕೊಂಡ್ರೆ ನಮ್ಗೆ ಎಷ್ಟೆಲ್ಲಾ ಕಷ್ಟಗಳಿರುತ್ತೆ ಅದನ್ನೆಲ್ಲ ಹೋಗ್ಲಾಡ್ಸೋದನ್ನೇ ನಾವು ಕೇಳ್ತಾ ಇದ್ವಿ ಅಲ್ವಾ. ಭಗವಂತ ನನಗೆ ಈ ಕಷ್ಟ ಇದೆ, ಇದನ್ನ ಹೋಗ್ಲಾಡ್ಸು, ಭಗವಂತ ನನ್ಗೆ ಈ ಆಸೆ ಇದೆ, ಇದನ್ನ ನನಗೆ ನೆರವೇರಿಸು, ಅಥವಾ ನನ್ ಮಗುಗೆ ಏನಾದ್ರೂ ಒಂದ್ ಬೇಕು ಅಂತಂದ್ರೆ ಅದನ್ನ ನಾವು ಕೇಳ್ಕೊತಾ ಇದ್ವಿ ಅಲ್ವಾ. ಭಗವಂತನಿಗೆ ಯಾವುದೇ ಕಾರಣ ಇಲ್ದಲೆ ನಾವು ಹೋಗಿ ನಾವು ನಮಸ್ಕಾರ ಮಾಡೋದೇ ಆಗ್ಲಿ, ಯಾವುದೇ ಒಂದು ಪೂಜೆಯನ್ನ ಮಾಡೋದೇ ಆಗ್ಲಿ ನಾವು ಮಾಡ್ತಾ ಇರ್ಲಿಲ್ಲ ಅಲ್ವಾ. ಸೊ ಆದ್ರೆ ಇಲ್ಲಿ ಇವ್ರು ಏನನ್ನ ಕೇಳ್ಕೊತಾ ಇದ್ದಾರೆ, ಇಲ್ಲಿ ಯಾವುದು ಬೇಡ ನನ್ಗೆ ಅಂತ ಹೇಳ್ತಾ ಇದ್ದಾರೆ. ಅಹೈತುಕಿ ಭಕ್ತಿ ಅಂದ್ರೆ ನನ್ಗೆ ಯಾವಾಗ್ಲೂ ನಿನ್ನ ಪಾದ ಪದ್ಮಗಳ ದಾಸನಾಗಿ ಇರ್ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೊತಾ ಇದ್ದಾರೆ. ಅದೇ ತರನೇ ನರಸಿಂಹದೇವ ಅವರು ಹಿರಣ್ಯಕಶಿಪುವನ್ನ ಸಂಹಾರ ಮಾಡಿದ್ಮೇಲೆ ಅವರು ಪ್ರಹ್ಲಾದ ಮಹಾರಾಜನಿಗೆ ಏನಾದ್ರೂ ವರ ಕೇಳ್ಕೊ ಅಂತ ಹೇಳ್ತಾರೆ ಅಲ್ವಾ. ಭಗವಂತ ಯಾವಾಗ್ಲೂ ದರ್ಶನ ಕೊಟ್ಟಾಗ ಅವರು ತನ್ನ ಭಕ್ತರಿಗೆ ಅವರು ವರವನ್ನ ಕೇಳ್ಕೊ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಲ್ವಾ. ಪ್ರಹ್ಲಾದ ಮಹಾರಾಜ ಅದಕ್ಕೆ ಏನ್ ಹೇಳ್ತಾರೆ, ಹರೇ ಕೃಷ್ಣ, ಪ್ರಹ್ಲಾದ ಮಹಾರಾಜ ಏನ್ ಹೇಳ್ತಾರೆ, ವರವನ್ನ ಕೇಳ್ಕೊ ಅಂತ ಹೇಳಿದಾಗ ಸೇವೆ ಭಾಗ್ಯ ಕೊಡು ಅಂತ ಕೇಳ್ಕೊತಾರೆ. ನಿಮ್ ಜೊತೆ ಬಿಸ್ನೆಸ್ ಮಾಡ್ತಿಲ್ಲ ಅಂತಾರೆ ಅದೇ ಅಲ್ವಾ. ನಾನ್ ನಿನ್ ಜೊತೆ ವ್ಯವಹಾರ ಮಾಡಕ್ ಬರ್ಲಿಲ್ಲ, ನಾನ್ ನಿನ್ಗೆ ಭಕ್ತಿ ಮಾಡ್ತೀನಿ, ನೀನ್ ನನಗೆ ಏನಾದ್ರೂ ಅದಕ್ಕೆ ಒಂದು ತಿರುಗಿಸಿ ಏನಾದ್ರೂ ನನಗೆ ಕೊಡು, ವರವನ್ನ ಕೊಡು ಅಂತ ಹೇಳ್ಬಿಟ್ಟು ಅವರು ಕೇಳ್ಕೊತಾ ಇಲ್ಲ ಅಲ್ವಾ. ಅದು ತುಂಬಾ ಇಂಪಾರ್ಟೆಂಟ್, ನಮ್ ಜ್ಞಾಪಕ ಇಟ್ಕೋಬೇಕು ಅಲ್ವಾ. ಸೊ ನಮ್ಗೆ ಅದರಿಂದನೇ ನಮ್ಗೆ ಗೊತ್ತಾಗೋದಿಲ್ಲ, ನಮ್ಗೆ ಏನ್ ಮಾಡ್ಬೇಕು ಅಂತಾನೆ ನಮ್ಗೆ ಗೊತ್ತಾಗೋದಿಲ್ಲ. ಅದಕ್ಕೆ ನಾವು ಭಕ್ತರ ಬಗ್ಗೆ ನಾವು ಓದೋದು, ಭಕ್ತರು ಯಾವ ತರ ನಡ್ಕೋತಾರೆ, ಯಾವ ಸಂದರ್ಭದಲ್ಲಿ ಅವರು ಯಾವ ತರ ನಡ್ಕೋತಾರೆ ಅಂತ ಹೇಳ್ಬಿಟ್ಟು ನಾವು ನೋಡೇನೆ ನಾವು ಕಲ್ತ್ಕೋಬೇಕಾಗತ್ತೆ ಅಲ್ವಾ. ಭಾಗವತಂ ಅದನ್ನೇ ನಮ್ಗೆ ಹೇಳ್ಕೊಡೋದು. ಸೊ ಇವಾಗ ಪ್ರಹ್ಲಾದ ಮಹಾರಾಜ ಏನ್ ಮಾಡಿದ್ರು, ಸೊ ನನ್ಗೆ ಏನು ಬೇಡ, ನಾನು ನಿನ್ ಜೊತೆ ನಿನ್ನ ಭಕ್ತಿಯನ್ನ ನಾನು ಮಾಡ್ತಾ ಇರೋದು, ನಿನ್ನಿಂದ ನಾನು ಏನನ್ನೋ ಒಂದು ನಿರೀಕ್ಷಣೆ ಮಾಡಿ ಅಪೇಕ್ಷಿಸಿ ನಾನು ಮಾಡ್ತಾ ಇಲ್ಲ ಭಕ್ತಿಯನ್ನ, ನಾನು ನಿನ್ ಜೊತೆ ವ್ಯಾಪಾರ ಮಾಡ್ತಿಲ್ಲ. ಇವಾಗ ವ್ಯಾಪಾರಕ್ಕೆ ಹೋದಾಗ ನಾವ್ ಏನ್ ಮಾಡ್ತೀವಿ, ನಾವು ಹಣ ಕೊಡ್ತೀವಿ,
ಅವ್ರು ನಮ್ಗೆ ವಾಪಸ್ಸು ಅದೇ ಮೌಲ್ಯದ ಒಂದು ವಸ್ತುವನ್ನ ಕೊಡ್ತಾರೆ ಅಲ್ವಾ. ಇಲ್ಲಿ ಭಕ್ತಿಯನ್ನ ಪ್ರಹ್ಲಾದ ಅದಕ್ಕೋಸ್ಕರ ಮಾಡ್ಲಿಲ್ಲ ಅಂತ ಹೇಳ್ಬಿಟ್ಟು ಅವರು ಹೇಳ್ತಾ ಇದ್ದಾರೆ. ಅವ್ರು ಏನ್ ಕೇಳ್ತಾರೆ, ಸದಾ ನಿನ್ನ ಚರಣಾರ ವಿಂದಗಳಲ್ಲಿ ಸೇವೆಯಲ್ಲಿ ತನ್ಮಯನಾಗೋ ತರ ನನಗೆ ಅನುಗ್ರಹ ಮಾಡು ಅಂತ ಹೇಳ್ತಾರೆ ಅಲ್ವಾ. ನಾವು ಅದನ್ನು ನಾವು ತಿಳ್ಕೊಂಡಿದೀವಿ ಅಲ್ವಾ. ಇವಾಗ ಎಲ್ಲರಿಗೂ ಸಹ ಅವ್ರ ಉಗ್ರ ರೂಪವನ್ನ ನೋಡಿ ತುಂಬಾ ಭಯ ಆಗೋಗ್ಬಿಡುತ್ತೆ ಅಲ್ವಾ. ಅದನ್ನ ವರ್ಣನೆ ಮಾಡಿದ್ದಾರೆ ನಮ್ಗೆ 7ನೇ ಅಧ್ಯಾಯದಲ್ಲಿ. ಆ ಭಗವಂತನ ಕಣ್ಣುಗಳು, ಅವರ ಉಗುರುಗಳು, ಅವರ ದೇಹ, ಅವರ ಏನು ಕೂದಲು, ಅದೆಲ್ಲ ಹೇಗಿತ್ತು ಅಂತ ಹೇಳ್ಬಿಟ್ಟು, ಅಷ್ಟು ಭಯಂಕರವಾಗಿತ್ತು ಅಂತ ಹೇಳ್ಬಿಟ್ಟು ಅವರು ವರ್ಣನೆ ಮಾಡಿದ್ದಾರೆ. ಅದಕ್ಕೆ ಪ್ರಹ್ಲಾದ ಮಹಾರಾಜ ಏನ್ ಹೇಳ್ತಾರೆ, ನನಗೆ ಭಗವಂತ, ನನಗೆ ನಿನ್ನ ಈ ಉಗ್ರ ರೂಪವನ್ನ ನೋಡಿ ನನಗೆ ಭಯ ಆಗ್ತಿಲ್ಲ. ಆದ್ರೆ ನನ್ಗೆ ಏನಕ್ ಭಯ ಆಗ್ತಿದೆ ಅಂತಂದ್ರೆ, ನಾನು ಮತ್ತೆ ಈ ಒಂದು ಭೌತಿಕ ಪ್ರಪಂಚದ ಈ ಒಂದು ಚಕ್ರದಲ್ಲಿ ನನ್ನ ಸಿಕ್ಕಾಕೊಂಡ್ಬಿಟ್ರೆ ಅದೇ ನನಗೆ ಭಯ ಆಗ್ತಿರೋದು. ನನಗೆ ನಿನ್ನ ಒಂದು ರೂಪಕ್ಕಿನ್ನ ನನಗೆ ಈ ವಿಷಯ ನನಗೆ ತುಂಬಾ ಭಯ ಆಗ್ತಿದೆ ಅಂತ ಅವ್ರು ಹೇಳ್ತಾರೆ. ಮತ್ತೆ ಅವ್ರು ಇನ್ನ ಏನನ್ನ ಕೇಳ್ಕೊತಾರೆ ಅಂತಂದ್ರೆ, ಅವ್ರಿಗೆ ಇವಾಗ ಈ ಒಂದು ಭಕ್ತಿ ಮಾರ್ಗಕ್ಕೆ ಕರ್ಕೊಂಡ್ ಬಂದಿರೋದು ಯಾರು, ನಾರದರು ಅಲ್ವಾ. ಆ ನಾರದರ ದಾಸನಾಗಿರೋ ತರ ನನಗೆ ಅನುಗ್ರಹ ಮಾಡು ಅಂತ ಕೇಳ್ಕೊತಾರೆ. ನೋಡಿ ಭಗವಂತನ ಭಕ್ತರು ಯಾವ ತರ ಅವರು ಇಚ್ಛೆ ಪಡ್ತಾರೆ ಅಂತ ಹೇಳ್ಬಿಟ್ಟು ನಾವಿಲ್ಲಿ ನೋಡ್ಬಹುದು. ಮತ್ತೆ ಇನ್ನ ಇಲ್ಲಿ ಏನನ್ನ ಹೇಳ್ತಿದ್ದಾರೆ, ಶ್ರೀರಾಮಚಂದ್ರನ ದಾಸನಾಗಿ ಉಳಿದ ಹನುಮಂತನಿಗೂ ಭಕ್ತರು ಪೂಜ್ಯ ಸ್ಥಾನವನ್ನೇ ನೀಡುತ್ತಾರೆ ಅಲ್ವಾ. ಹನುಮಂತ ಅಲ್ವಾ, ಅವ್ರು ಯಾವಾಗ್ಲೂ ಅವರು ತಯಾರಾಗಿದ್ದಾರೆ. ಶ್ರೀರಾಮಚಂದ್ರನಿಗೆ ಏನ್ ಬೇಕು, ಅವ್ರು ಏನ್ ಸೇವೆ ಮಾಡ್ಬೇಕಂತ ಹೇಳ್ಬಿಟ್ಟು ತುದಿ ಕಾಲಲ್ಲಿ ಕಾಯ್ತಾ ಇರ್ತಾರೆ ಅಲ್ವಾ. ಸೊ ಅವರು ಗರುಡ ಅಲ್ವಾ, ಅವ್ರು ಯಾವಾಗ್ಲೂ ಸಹ ಆ ಭಗವಂತ ಏನ್ ಹೇಳ್ತಾರೆ, ಏನು ಒಂದು ಸೇವೆಯನ್ನ ನಮ್ಗೆ ಹೇಳ್ತಾರೆ ಅನ್ನೋದಕ್ಕೆ ಅವರು ಕಾತುರದಿಂದ ಕಾಯ್ತಾ ಇರ್ತಾರೆ ಅಲ್ವಾ. ಇದನ್ನೆಲ್ಲನ್ನು ನಾವು ನೋಡಿ ನಾವು ಕಲ್ತ್ಕೋಬೇಕಾಗತ್ತೆ ನಮ್ಗೆ. ಮತ್ತೆ ಇನ್ನೇನ್ ಹೇಳ್ತಾರೆ ಅಂದ್ರೆ, ನಮ್ಗೆ ಯಾವ್ದಾದ್ರು ಒಂದು ಸೇವೆಯನ್ನ ನಮ್ಗೆ ಇವಾಗ ನಮ್ಮ ಏನು ಗುರುಗಳೇನಾದ್ರು ಕೊಟ್ಟಾಗ ಅದು ಭಗವಂತನ ಕರುಣೆಯಿಂದ ಅಷ್ಟೇನೆ ಬಂದಿರುತ್ತೆ. ಸೊ ಯಾವಾಗ್ಲೂ ಸಹ ನಾವು ಅದನ್ನ ಧಿಕ್ಕರಿಸ್ಕೊಡುದು, ಇಲ್ಲ ನಾನು ಇದನ್ನ ಮಾಡೋದಿಲ್ಲ ಅಂತ ಅಂದ್ಬಿಟ್ಟು ನಾವ್ ಹೇಳ್ಬಾರ್ದು. ಹೇಳಿದ್ರೆ ಏನಾಗತ್ತೆ, ಸೊ ನಾವು ಆ ಭಗವಂತನ ಕೃಪೆಯನ್ನ ನಾವು ತಿರಸ್ಕರಿಸ್ತಿದೀವಿ ಅಂತ ಹೇಳ್ಬಿಟ್ಟು ಅರ್ಥ. ಒಂದೊಂದ್ಸತಿ ನಮ್ಗೆ ಅನ್ಸುತ್ತೆ, ಅಯ್ಯೋ ಈ ಕೆಲಸ ನನಗೆ ಮಾಡಕ್ ಆಗೋದಿಲ್ಲ ಅಂತ ಹೇಳ್ಬಿಟ್ಟು. ಸೊ ಅವಾಗ ನಾವ್ ಏನ್ ಮಾಡ್ಬೇಕು, ಮತ್ತೆ ಅವರ ಸಹಾಯವನ್ನ ನಾವು ಕೇಳ್ಬೇಕು. ಯಾಕಂದ್ರೆ ನಮ್ಗೆ ಏನನ್ನ ಹೇಳ್ತಾರೆ ಗುರುಗಳು, ನಮ್ಗೆ ಯಾವ್ದಾದ್ರು ಒಂದು ಆದೇಶ ಕೊಟ್ಟಾಗ ಇಟ್ ವಿಲ್ ಕಮ್ ವಿತ್ ಎಂಪವರ್ಮೆಂಟ್. ನಮ್ಗೆ ಆ ಶಕ್ತಿ ಜೊತೆ ಬರುತ್ತೆ. ಸುಮ್ನೆ ನಮ್ಗೆ ಅವ್ರು ಯಾವ್ದೋ ಒಂದು ಕೆಲಸವನ್ನ ಕೊಡೋದಿಲ್ಲ ಗುರುಗಳು. ಅವ್ರು ನಮ್ಗೆ ಆ ಒಂದು ಆದೇಶವನ್ನ ಕೊಟ್ಟಾಗ ಅದ್ರ ಜೊತೆ ಅದನ್ನ ಮಾಡ್ಲಿಕ್ಕೆ ನಮ್ಗೆ ಆ ಶಕ್ತಿಯನ್ನು ಸಹ ನಮ್ಗೆ ಕರುಣಿಸ್ತಾರೆ. ಸೊ ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಅದೇ ತರನೇ ಇಲ್ಲಿ ಹನುಮಂತ ಯಾವಾಗ್ಲೂ ಸಹ ಶ್ರೀರಾಮಚಂದ್ರನಿಗೆ ಅವನು ತುದಿ ಕಾಲಲ್ಲಿ ಕಾಯ್ತಾ ಇರ್ತಾನೆ, ಏನಾದ್ರೂ ಒಂದು ಸೇವೆಯನ್ನ ಮಾಡ್ಲಿಕ್ಕೆ. ಅದಕ್ಕೆ ನಾವು ಹನುಮಂತನಿಗೆ ನಾವು ಪೂಜ್ಯ ಸ್ಥಾನವನ್ನ ನಾವು ಕೊಡ್ತಾ ಇದೀವಿ. ನೋಡಿ, ಅಂತಹ ಭಕ್ತ ಶ್ರೇಷ್ಠ ಅಂತ ಹನುಮಂತ ಏನ್ ಪ್ರಾರ್ಥನೆ ಮಾಡ್ತಾರೆ, ನನಗೆ ಮೋಕ್ಷ ಬೇಡ, ಬ್ರಹ್ಮನ ಪ್ರಭೆಯಲ್ಲಿ ಸೇರಿ ಹೋಗುವುದು ನನಗೆ ಸೇರದು. ಬ್ರಹ್ಮನ ಪ್ರಭೆಯಲ್ಲಿ ಸೇರಿ ಹೋಗುವುದೆಂದರೆ ಪ್ರಭುವಿನ ನಿರಂತರ ದಾಸನಾಗಿರುವ ಕಲ್ಪನೆಯನ್ನೇ ಕಳೆದುಕೊಂಡಂತೆ. ಇದೇ ರೀತಿ ನಾರದ ಪಂಚರಾತ್ರದಲ್ಲಿ ಹೀಗೊಂದು ವಚನವಿದೆ. ನೋಡಿ, ಇಲ್ಲಿ ಹನುಮಂತ ಏನ್ ಕೇಳ್ಕೊತಾ ಇದ್ದಾರೆ, ನನಗೆ ಮೋಕ್ಷ ಬೇಡ ಅಂತ. ಯಾಕೆ ಇದು ಮೋಕ್ಷ ಬೇಡ ಅಂತ ಹೇಳ್ಬಿಟ್ಟು ಹೇಳ್ತಾರೆ, ನಾವ್ ಇದನ್ನ ಎಷ್ಟೊಂದ್ಸತಿ ಚರ್ಚೆ ಮಾಡಿದೀವಿ, ಅದಕ್ಕೆ ನಾನು ಹೇಳಿಲ್ಲ. ಬಟ್ ಆದ್ರೂ ಒಂದ್ಸತಿ ಕೇಳೋಣ, ಯಾರಾದ್ರೂ ಹೊಸಬ್ರೆಲ್ಲ ಇದ್ದಾರೆ ಅಂತ ಹೇಳಿದ್ರಲ್ಲ ನೆನ್ನೆ. ಸೊ ಮೋಕ್ಷ ಯಾಕೆ ಬೇಡ ಅಂತ ಹೇಳ್ತಾ ಇದ್ದಾರೆ, ನಮ್ಗೆ ಈ ಭೌತಿಕ ಪ್ರಪಂಚದ ಜಂಜಾಟ ಏನೂ ಇರೋದಿಲ್ಲ. ಅಲ್ಲಿ ಹುಟ್ಟು ಸಾವು ಅಲ್ವಾ, ಮುಪ್ಪು, ಕಾಯಿಲೆ ಬೀಳೋದು, ಅದ್ ಯಾವ್ದು ಇರೋದಿಲ್ಲ. ಮತ್ತೆ ನಮ್ಗೆ ಇರೋ 3 ತಾಪತ್ರಯ ಅಂದ್ರೆ 3 ಏನಿದೆ, ಆದಿದೈವಿಕ, ಆಧ್ಯಾತ್ಮಿಕ, ಮತ್ತೆ ಇನ್ನೊಂದು ಯಾವ್ದು, ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ. ಈ ಯಾವುದೇ ಕ್ಲೇಶಗಳು ಸಹ ಅಲ್ಲಿ ಇರೋದಿಲ್ಲ ಅಲ್ವಾ. ಆರಾಮಾಗಿ ನಾವು ಶಾಂತಿಯಿಂದ ಇರ್ಬೋದು. ಆದ್ರೂ ಸಹ ಯಾಕೆ ಮೋಕ್ಷ ಬೇಡ ಅಂತ ಹೇಳ್ತಾ ಇದ್ದಾರೆ, ಯಾಕೆ ಮೋಕ್ಷ ಬೇಡ ಸೇವೆ ಇಲ್ಲ ಅಂತ ಹೇಳ್ತಾರೆ? ಮಾತಾಜಿ, ಯಾಕಂದ್ರೆ ಅಲ್ಲಿ ಸೇವೆ ಇಲ್ಲ. ಅಲ್ಲಿ ಸೇವೆ ಇಲ್ಲ ಸೇವೆ ಅಲ್ಲಿ. ಇಲ್ಲ ಅಲ್ವಾ. ಸೇವೆ ಇಲ್ಲ ಅಂದ್ರೆ ನಾವ್ ಎಷ್ಟು ದಿವಸನಾದ್ರೂ ಇರ್ಲಿಕ್ಕೆ ಸಾಧ್ಯನಾ? ಇವಾಗ ನಿಮ್ಮನ್ನ ಒಂದ್ ರೂಮ್ ಅಲ್ಲಿ ಎಲ್ಲ ನಿಮ್ಗೆ ಏನೆಲ್ಲ ಬೇಕೋ ಎಲ್ಲ ಫೆಸಿಲಿಟಿ ಕೊಟ್ಬಿಟ್ಟು ಒಂದ್ ರೂಮ್ ಅಲ್ಲಿ ನಿಮ್ಮನ್ನ ನಾವ್ ಇರಿ ಅಂತ ಹೇಳ್ತೀವಿ. ಅವಾಗ ನಾವ್ ಇರ್ಲಿಕ್ಕೆ ಸಾಧ್ಯನಾ? ಒಂದಿನ ಇರ್ಬೋದು. ಅಲ್ಲ, ನಿಮ್ಗೆ ಅಲ್ಲಿ ಫ್ರೀಡಮ್ ಇದೆ, ನಿಮ್ಗೆ ಸ್ವಾತಂತ್ರ್ಯ ಇದೆ. ನೀವ್ ಒಂದ್ ರೂಮ್, ಒಂದ್ ದೊಡ್ಡ ಬಂಗಲೆನೆ ಕೊಡ್ತೀವಿ, ನೀವ್ ಒಬ್ರೇ ಇರ್ತೀರಾ. ನಿಮ್ಗೆ ಏನು ಸೇವೆ ಮಾಡೋದ್ ಬೇಡ, ನಿಮ್ಗೆಲ್ಲ ನಿಮ್ ಮುಂದೆ ಎಲ್ಲ ಬರುತ್ತೆ. ನಿಮ್ಗೆ ಏನೆಲ್ಲ ಬೇಕೋ ಅನ್ಕೊಂಡಿದ್ರೆ ಅದೆಲ್ಲವೂ ಬರುತ್ತೆ. ನೀವ್ ಏನ್ ಕೆಲಸ ಮಾಡೋದಿಲ್ಲ, ಸುಮ್ನೆ ಇರೋದು. ಆತರ ಇರ್ಲಿಕ್ಕೆ ಆಗತ್ತಾ? ಆಗಲ್ಲ ಮಾತಾಜಿ. ಸಂತೋಷ ಕೊಡುತ್ತಾ ನಮ್ಗೆ? ಇಲ್ಲ ಅಲ್ವಾ. ಸೊ ನಮ್ಗೆ ನಮ್ಮ ಸ್ವರೂಪನೇ ಏನು, ಜೀವೇರ ಸ್ವರೂಪ ಹೋಯ್ ಕೃಷ್ಣೇರ ನಿತ್ಯ ದಾಸ. ನಮ್ಗೆ ಆ ದಾಸ ಅನ್ನೋದು ಏನಿದೆ, ಆ ಸೇವೆ ಮಾಡೋದು ನಮ್ಮಲ್ಲಿ ಇದೆ ಅಲ್ವಾ. ಆ ಸೇವಾ ಗುಣ ನಮ್ಗಿದೆ. ಸೊ ಅದಕ್ಕೋಸ್ಕರ ಪ್ರಭುಪಾದರು ಯಾವಾಗ್ಲೂ ಏನ್ ಹೇಳ್ತಿರ್ತಾರೆ, ಅಕಸ್ಮಾತ್ ನಾವು ಸೇವೆ ಮಾಡ್ಲಿಕ್ಕೆ ನಮ್ಗೆ ಯಾರು ಇಲ್ಲ ನಮ್ಮ ಜೊತೆಯಲ್ಲಿ ಅಂದ್ರೆ ನಾವ್ ಏನ್ ಮಾಡ್ತೀವಿ, ಕೊನೆಗೆ ಒಂದು ನಾಯಿನಾದ್ರೂ ತಗೊಂಡ್ ಬಂದು ಇಟ್ಕೊಂಡು ಅದರ ಸೇವೆಯನ್ನ ಮಾಡ್ತೀವಿ. ಅದಕ್ಕೆ ಬುದ್ಧಿವಂತರಾದವರು ಗಾಡ್ ನ ಸೇವೆ ಮಾಡ್ಬೇಕಾ ಅಥವಾ DOG ಡಾಗ್ ಅಥವಾ GOD ಗಾಡ್, ಅದನ್ನ ನೀವು ಯೋಚನೆ ಮಾಡಿ ಅಂತ ಹೇಳ್ಬಿಟ್ಟು ನಮ್ಗೆ ಪ್ರಭುಪಾದರು ಯಾವಾಗ್ಲೂ ಹೇಳ್ತಾ ಇರ್ತಾರೆ. ಯಾಕಂದ್ರೆ ನಾವು ಸೇವೆ ಮಾಡದೇ ಮಾಡ್ತೀವಿ. ಆದ್ರೆ ಯಾರ ಸೇವೆ ಮಾಡ್ಬೇಕು ಅನ್ನೋದನ್ನ ನೀವೇ ಬುದ್ಧಿವಂತರಾಗಿದ್ರೆ ಸರಿಯಾಗಿ ಯೋಚನೆ ಮಾಡಿ. ಸೊ ನೀವು ಸೇವೆ ಮಾಡ್ಲೇಬೇಕು, ಯಾಕಂದ್ರೆ ನಿಮ್ಮ ಸ್ವರೂಪನೇ ಅದು. ಅದಕ್ಕೋಸ್ಕರ ನೀವು
ಆ ನಾಯಿಯ ಸೇವೆಯನ್ನ ಮಾಡೋ ಬದಲು ದೇವರ ಸೇವೆಯನ್ನ ಮಾಡಿ ಅಂತ ಹೇಳ್ಬಿಟ್ಟು ನಮ್ಗೆ ಹೇಳ್ತಾರೆ. ಸೊ ಅದಕ್ಕೋಸ್ಕರ ಇಲ್ಲಿ ಹನುಮಂತನು ಸಹ ಅದನ್ನೇ ಹೇಳ್ತಾ ಇದಾರೆ, ನನಗೆ ಮೋಕ್ಷ ಬೇಡ, ಬ್ರಹ್ಮನ ಪ್ರಭೆಯಲ್ಲಿ ಸೇರಿ ಹೋಗೋದು ನನಗೆ ಬೇಡ. ಸೊ ಬ್ರಹ್ಮನ ಪ್ರಭೆಯಲ್ಲಿ ಸೇರಿ ಹೋಗೋದು ಅಂತಂದ್ರೆ ಏನರ್ಥ? ನಾವು ದಾಸನಾಗಿರುವ ಕಲ್ಪನೆನೇ ಕಳ್ಕೊಂಡ್ ಹಂಗೆ ಅಲ್ವಾ? ಸೊ ನಮ್ಗಲ್ಲಿ ಯಾವುದೇ ಒಂದು ಸೇವಾ ಭಾಗ್ಯ ಇಲ್ಲ, ಅದಕ್ಕೆ ನನಗೆ ಬೇಡ ಅಂತ ಹೇಳ್ಬಿಟ್ಟು ಇಲ್ಲಿ ಹನುಮಂತ ಹೇಳ್ತಾ ಇದ್ದಾರೆ. ಇದೇ ರೀತಿ ನಾರದ ಪಂಚರಾತ್ರದಲ್ಲಿ ಹೀಗೊಂದು ವಚನವಿದೆ. ಸೊ ಇಲ್ಲಿ ನಾರದ ಪಂಚರಾತ್ರದಲ್ಲಿ ಏನೇ ಹೇಳ್ತಾ ಇದ್ದಾರೆ? ಸೊ ಇಲ್ಲಿ ಮೋಕ್ಷ ಅಂತ ನಾವ್ ಹೇಳ್ತಾ ಇದೀವಲ್ಲ, ಎಷ್ಟು ತರದ ಮೋಕ್ಷಗಳಿದೆ? ಹೊಸಬ್ರು ಇದಾರಲ್ಲ, ಅದಕ್ಕೋಸ್ಕರ ಅವ್ರಿಗೂ ಗೊತ್ತಾಗ್ಲಿ ಅಂತ. 5 ಮಾತಾಜಿ. ಹರೇ ಕೃಷ್ಣ. 5 ತರ ಮೋಕ್ಷಗಳು ಯಾವ್ದ್ಯಾವ್ದು ಮಾತಾಜಿ? ಸಾರೂಪ್ಯ, ಸಾಲೋಕ್ಯ, ಸಾಮೀಪ್ಯ, ಸಾಷ್ಟಿ, ಸಾಯುಜ್ಯ. ಸಾಯುಜ್ಯ. ಸೊ ಈ 5ರಲ್ಲಿ ತುಂಬಾ ಯಾವ್ದು ಎಲ್ಲದಕ್ಕಿಂತ ಕಡಿಮೆ ಅಂದ್ರೆ ಬೇಡವೇ ಬೇಡ ಅಂತ ನಾವ್ ಅನ್ಕೊಳೋದು ಸಾಲೋಕ್ಯ. ಸಾಯುಜ್ಯ ಅಲ್ವಾ? ಸಾಯುಜ್ಯ ಅಂತಂದ್ರೆ ಆ ಭಗವಂತನ ಬ್ರಹ್ಮಜ್ಯೋತಿಯಲ್ಲಿ ಲೀನ ಆಗೋದು. ಸಾರೂಪ್ಯ ಅಂತಂದ್ರೆ ಭಗವಂತನ ರೂಪವನ್ನೇ ಹೊಂದೋದು ಅಲ್ವಾ? ಅವ್ರದ್ದು ಚತುರ್ಭುಜ ರೂಪ ಏನಿದೆ ಅದನ್ನೇ ಪಡೆಯೋದು. ಮತ್ತೆ ಸಾಲೋಕ್ಯ ಅಂತಂದ್ರೆ ಆ ಭಗವಂತ ಇರೋ ಲೋಕದಲ್ಲೇ ನಾವು ಇರೋದು. ಸಾಮೀಪ್ಯ ಅಂದ್ರೆ ಭಗವಂತನ ಹತ್ರದಲ್ಲಿರೋದು. ಸಾಷ್ಟಿ ಅಂತಂದ್ರೆ ಭಗವಂತನಿಗೆ ಎಷ್ಟು ಐಶ್ವರ್ಯ ಇದೆಯೋ ಅಷ್ಟೇ ಐಶ್ವರ್ಯವನ್ನ ನಾವು ಹೊಂದೋದು ಅಲ್ವಾ? ಈ 5 ತರದ ಮೋಕ್ಷಗಳನ್ನ ಶುದ್ಧ ಭಕ್ತರು ಯಾರು ಇಚ್ಛೆ ಪಡೋದಿಲ್ಲ ಅಲ್ವಾ? ಅವ್ರಿಗೆ ಭಕ್ತಿ ಸೇವೆಯೊಂದೇ ಬೇಕಾಗಿರೋದು, ಭಗವಂತನ ದಾಸನಾಗಿರೋದೇ ಅವ್ರಿಗೆ ಬೇಕಾಗಿರೋದು. ಮತ್ತೆ ಇಲ್ಲಿ ಏನನ್ನ ಹೇಳ್ತಾ ಇದ್ದಾರೆ? ನಾರದ ಪಂಚರಾತ್ರದಲ್ಲಿ ಚತುರ್ವಿಧ ಪುರುಷಾರ್ಥಗಳಲ್ಲಿ ನನಗೆ ಯಾವುದೊಂದು ಬೇಡ. ಸೊ ಧರ್ಮ, ಅರ್ಥ, ಕಾಮ, ಮೋಕ್ಷ ಯಾವುದು ನನಗೆ ಬೇಡ, ಭಗವಂತನ ಚರಣಾರವಿಂದಗಳ ದಾಸನಾಗಿರಬೇಕು ಎಂಬುದಷ್ಟೇ ನನ್ನ ಅಪೇಕ್ಷೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ರಾಜ ಕುಲಶೇಖರು ಅವ್ರು ಏನನ್ನ ಮುಕುಂದ ಮಾಲದಲ್ಲಿ ಹೇಳ್ತಾ ಇದ್ದಾರೆ? ನನ್ನ ಪ್ರಭುವೇ, ಈ ಐಹಿಕ ಬಂಧನದಿಂದ ನನ್ನನ್ನು ಪಾರು ಮಾಡೆಂದು ಕೇಳಲು ನಾನು ನಿನ್ನನ್ನು ಪೂಜಿಸುತ್ತಿಲ್ಲ. ಇವಾಗ ಎಷ್ಟೊಂದ್ ಜನ ಭಗವಂತನನ್ನ ಪೂಜೆ ಮಾಡ್ಲಿಕ್ಕೆ, ಸೊ ಇವಾಗ ಅವ್ರಿಗೆ ಏನೋ ಒಂದು ಕಾರಣ ಇರುತ್ತೆ ಅಲ್ವಾ? ಅವರಲ್ಲಿ ಏನೋ ಒಂದು ಕಷ್ಟಗಳಿರುತ್ತೆ, ಅದನ್ನೆಲ್ಲ ಹೋಗ್ಲಾಡ್ಸ್ಲಿಕ್ಕೆ ಪೂಜೆ ಮಾಡ್ತಾರೆ. ಮತ್ತೆ ಇಲ್ಲಾಂದ್ರೆ ಅದೆಲ್ಲ ಅವರಿಗೆ ಯಾವುದೇ ಒಂದು ಕಷ್ಟ ಇಲ್ಲ ಅಂತಂದ್ರೆ ಅವರು ನೆಕ್ಸ್ಟ್ ಏನಕ್ಕೆ ಪೂಜೆ ಮಾಡ್ತಾರೆ? ಮೋಕ್ಷವನ್ನ ಬೇಕು ಅಂತ ಪೂಜೆ ಮಾಡ್ತಾರೆ. ಆದ್ರೆ ಇಲ್ಲಿ ರಾಜ ಕುಲಶೇಖರ ಆಳ್ವಾರ್ ಅವರು ತುಂಬಾ ಪರಮ ಭಕ್ತ, ಭಗವಂತನ ಪರಮ ಭಕ್ತ. ಅವ್ರಲ್ಲಿ ಏನನ್ನ ಹೇಳ್ತಾ ಇದ್ರೆ, ನಾನ್ ನಿನ್ನನ್ನ ಪೂಜೆ ಮಾಡ್ತಾ ಇರೋದು ನನ್ನನ್ನ ಈ ಒಂದು ಭೌತಿಕ ಬಂಧನದಿಂದ ನನ್ನನ್ನ ಬಿಡುಗಡೆ ಮಾಡು ಅಂತ ನಾನು ಕೇಳಲಿಕ್ಕೆ ಅಲ್ಲ, ನರಕ ಸದೃಶವಾದ ಈ ಐಹಿಕ ಸ್ಥಿತಿಯಿಂದ ತಪ್ಪಿಸಿಕೊಳ್ಳಬೇಕೆಂಬುದು ನನ್ನ ಅಪೇಕ್ಷೆಯೂ ಅಲ್ಲ ಅಂತ ಹೇಳ್ತಿದ್ದಾರೆ ಅಲ್ವಾ? ನೋಡಿ, ಭೌತಿಕ ಪ್ರಪಂಚದಲ್ಲಿ ಇರೋದು ಅಂತಂದ್ರೆ ನರಕ ಸ್ಥಿತಿ ಅಂತ ಹೇಳ್ತಾ ಇದ್ದಾರೆ ಅಲ್ವಾ? ನಮಗೆ ಗೊತ್ತಾಗ್ತಿಲ್ಲ, ನಮ್ಗೆ ಏನೋ ಒಂದು ಚಿಕ್ಕ ಪುಟ್ಟ ಸಂತೋಷ ಸಿಗ್ತಾ ಇದೆಯಲ್ಲ, ನಾವು ತುಂಬಾ ಸಂತೋಷವಾಗಿದೀವಿ ಅಂತಾನೆ ನಾವ್ ಅನ್ಕೋತಾ ಇದೀವಿ. ಆದ್ರೆ ಇದನ್ನ ನೋಡಿ, ಕುಲಶೇಖರ ಆಳ್ವಾರ್ ಏನಂತ ಯೋಚನೆ ಮಾಡ್ತಾ ಇದ್ದಾರೆ? ಇದು ನರಕ ಸ್ಥಿತಿ, ಭೌತಿಕ ಪ್ರಪಂಚದಲ್ಲಿ ಇರೋದು, ನನ್ಗೆ ಅದರಿಂದನೂ ಬಿಡುಗಡೆ ಬೇಕು ಅಂತ ನಾನು ನಿನ್ನನ್ನ ಪೂಜೆ ಮಾಡ್ತಾ ಇಲ್ಲ. ಸುಖಿಸಲು ಸುಂದರಿಯಾದ ಸತಿ ನನಗೆ ಬೇಕೆಂದು ನನ್ನ ಪ್ರಾರ್ಥನೆಯಲ್ಲ. ಸೊ ನನಗೆ ಸುಂದರವಾಗಿರುವಂತಹ ಹೆಂಡತಿ ಬೇಕು ಅನ್ನೋದು ಸಹ ನನ್ನ ಪ್ರಾರ್ಥನೆಯಲ್ಲ. ಮನೋಹರವಾದ ವನವೂ ನನಗೆ ಬೇಡ ಅಲ್ವಾ? ಸೊ ಇವಾಗ ಒಂದು ದೊಡ್ಡ ಏನು ವನ ಅಥವಾ ನಾವು ಓಡಾಡ್ಲಿಕ್ಕೆ ಸಂಚಾರ ಮಾಡ್ಲಿಕ್ಕೆ ಬೇಕಾಗಿರೋ ಅಂದ್ರೆ ಸುಂದರವಾದಂತಹ ವನ, ಅದು ಸಹ ನನಗೆ ಬೇಡ. ನನ್ನ ಒಡೆಯನಾದ ನಿನ್ನ ಸೇವೆ ಮಾಡುವುದರ ಪೂರ್ಣಾನಂದ ಸದಾ ನನ್ನದಾಗಿರಲಿ ಎಂಬುದೊಂದೇ ನನ್ನ ಆಸೆ. ನೋಡಿ, ನೀನು ನನ್ನ ಒಡೆಯ, ನನಗೆ ಬೇರೆ ಏನು ಬೇಡ. ಸೊ ನನಗೆ ನಿನ್ನನ್ನ ಸೇವೆ ಮಾಡಿದಾಗ ನನಗೆ ಒಂದು ಆನಂದ ಅಂತ ಸಿಗುತ್ತಲ್ಲ, ಪೂರ್ಣಾನಂದ, ಅದೊಂದೇ ನನ್ನದಾಗಿರ್ಲಿ ಅಂತ ಹೇಳ್ಬಿಟ್ಟು ನನಗೆ ಅದ್ ಬೇಕಾಗಿರೋದು ಅದೊಂದೇ. ನನಗೆ ನಿನ್ನ ಸೇವೆ ಮಾಡಿದಾಗ ಸಿಗುತ್ತಲ್ಲ ಆನಂದ, ಆ ಪೂರ್ಣಾನಂದ, ಅದೊಂದೇ ನನಗೆ ಬೇಕು ಅನ್ನೋದೇ ಆಸೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ ಮುಕುಂದಮಾಲಾ ಸ್ತೋತ್ರದಲ್ಲಿ. ತಾವು ಭಗವಂತನ ದಾಸನಾಗಿರಬೇಕಲ್ಲದೆ ಬೇರೆ ಯಾವುದೂ ತಮಗೆ ಬೇಡವೆಂದು ಭಕ್ತರು ಪ್ರಾರ್ಥಿಸುವ ಅನೇಕ ಪ್ರಸಂಗಗಳು ಶ್ರೀಮದ್ ಭಾಗವತದ 3 ಹಾಗೂ 4ನೇ ಸ್ಕಂದದಲ್ಲಿದೆ. ಇವಾಗ 3ನೇ ಸ್ಕಂದದಲ್ಲೂ ಸಹ ದೇವಾಹುತಿ ಮತ್ತೆ ಕರ್ದಮ ನಮ್ಗೆ ಗೊತ್ತಿದಾರಲ್ಲ. ಸೊ ದೇವಾಹುತಿ ಕರ್ದಮನ ಮಗನಾಗಿ ಯಾರು ಬರ್ತಾರೆ? ಹರೇ ಕೃಷ್ಣ. ಮುನಿಗಳು ಬರ್ತಾರೆ ಅಲ್ವಾ? ಕಪಿಲ ಮುನಿಗಳು ಯಾರು? ಕೃಷ್ಣನ ಅವತಾರನೇ, ಬೇರೆ ಯಾರು ಅಲ್ಲ, ದೇವೋತ್ತಮ ಪರಮ ಪುರುಷನ ಅವತಾರ ಅಲ್ವಾ? ಅವರು ಯಾರಿಗೆ ಏನನ್ನ ಬೋಧಿಸ್ತಾರೆ? ಅವರು ದೇವಹೂತಿಗೆ ತನ್ನ ತಾಯಿಗೇನೆ ಅಲ್ವಾ? ತನ್ನ ತಾಯಿಗೇನೆ ಅವರು ಭಕ್ತಿ ಯೋಗ ಅಂದ್ರೆ ಸಾಂಖ್ಯ ಯೋಗವನ್ನ ಅವರು ಬೋಧಿಸ್ತಾರೆ ಅಲ್ವಾ? ಅವಾಗ್ಲೂ ಸಹ ಅವ್ರು ಇದನ್ನೆಲ್ಲ ವರ್ಣನೆ ಮಾಡ್ತಾ ಇದ್ದಾರೆ ಅಲ್ವಾ? ಭಕ್ತರ ಮನಸ್ಥಿತಿ ಯಾವ ತರ ಇರುತ್ತೆ, ಅವ್ರು ಏನನ್ನ ಇಚ್ಛೆ ಪಡ್ತಾರೆ. ಸೊ ಅವ್ರು ಯಾವ್ದನ್ನು ಅವರು ಈ ಬ್ರಹ್ಮ ಜ್ಯೋತಿಯಲ್ಲಿ ಲೀನ ಆಗೋದನ್ನ ಅವ್ರು ಇಚ್ಛೆ ಪಡೋದಿಲ್ಲ. ಅವ್ರು ಯಾವಾಗ್ಲೂ ಸದಾ ಭಗವಂತನ ಭಕ್ತಿಯನ್ನ ಮಾಡಿ ಅವರು ದಾಸನಾಗಿರ್ಲಿಕ್ಕೆ ಅವ್ರು ಇಚ್ಛೆಯನ್ನ ಪಡ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದಾರೆ. ಸೊ ಧ್ರುವ ಮಹಾರಾಜನೂ ಸಹ ಅದೇ ತರದೇ ಅವರು ವರವನ್ನ ಅವರು ಕೇಳ್ಕೊತಾರೆ ಅಲ್ವಾ? ಸೊ ಅವರು ಏನಕ್ಕೋಸ್ಕರ ಬರ್ತಾರೆ? ಅವರ ಮುತ್ತಾತನಿಗಿನ್ನ ದೊಡ್ಡದಾದಂತ ಸಾಮ್ರಾಜ್ಯ ಬೇಕು ಅನ್ನೋ ಒಂದು ಆಸೆ ಇಟ್ಕೊಂಡು ಬರ್ತಾರೆ. ಭಗವಂತನ ದರ್ಶನ ಮಾತ್ರದಿಂದಲೇ ಅವರ ಮನಸ್ಸು ಹೇಗೆ ಪರಿವರ್ತನೆ ಆಗುತ್ತೆ?
ಪರಿಶುದ್ಧವಾಗುತ್ತೆ. ಅವ್ರಿಗೆ ಅವ್ರ ಮೇಲೆ ಅವ್ರಿಗೆ ನಾಚಿಕೆ ಆಗತ್ತೆ, ಅಸಹ್ಯ ಆಗತ್ತೆ. ಅಯ್ಯೋ, ನಾನು ಎಂತಹ ಒಂದು ಮನಸ್ಥಿತಿಯವನು, ನಾನು ಏನು ಒಂದು ಗಾಜಿನ ಚೂರಿಗೋಸ್ಕರ ನಾನು ಬಂದೆ, ಆದ್ರೆ ನನಗೆ ಇಲ್ಲಿ ಒಂದು ವಜ್ರವೇ ಸಿಕ್ಕಿದೆ ಅಂತ ಹೇಳ್ಬಿಟ್ಟು ಅವರು ಯೋಚನೆ ಮಾಡ್ತಾರೆ ಅಲ್ವಾ. ಅವ್ರಿಗೆ ಯಾವ್ದು ಬೇಡ ಅಂತ ಹೇಳ್ತಾರೆ. ಆದ್ರೆ ಭಗವಂತನೇ ಅವ್ರಿಗೆ, ನೀನು ಇಲ್ಲಿ ಭೌತಿಕ ಪ್ರಪಂಚದಲ್ಲಿ 36,000 ವರ್ಷಗಳ ಕಾಲ ನೀನು ರಾಜ್ಯಭಾರ ಮಾಡಿ ಆಮೇಲೆ ನೀನು ಒಂದು ಏನು ಶಾಶ್ವತವಾದಂತಹ ಆ ಧ್ರುವಲೋಕವನ್ನ ನೀನು ಸೇರ್ತೀಯಾ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾರೆ ಅಲ್ವಾ. ಆದ್ರೆ ಧ್ರುವ ಬಯಸಿದ್ದು ಸಹ ಆ ಭಗವಂತನ ದಾಸನಾಗಿರ್ಬೇಕು ಅಂತಾನೆ ಅವ್ರು ಇಚ್ಛೆಯನ್ನ ಪಡ್ತಾರೆ. ಸೊ ಯಾವಾಗ ನಾವು ಪ್ಯೂರಿಫೈ ಆಗ್ತೀವೋ ನಾವು ನಮ್ಮ ಶಾಶ್ವತ ಸ್ಥಾನಕ್ಕೆ ನಾವು ಬಂದ್ಬಿಡ್ತೀವಿ. ನಮ್ಗೆ ಬೇರೆ ಭೌತಿಕದ ಯಾವುದೇ ಒಂದು ಇಚ್ಛೆ ಬರೋದಿಲ್ಲ ಅಲ್ವಾ. ಭಗವಂತನ ದಾಸನಾಗ್ಬೇಕು ಅಂತಾನೆ ನಮ್ಮ ಮನಸ್ಸಲ್ಲಿ ಇಚ್ಛೆ ಬರೋದು. ಮತ್ತೆ ಅದೇ ತರನೇ ಪೃಥು ಮಹಾರಾಜನ ಬಗ್ಗೆ ನಾನು ಹೇಳಿದ್ನಲ್ಲ, ಪೃಥು ಮಹಾರಾಜನು ಅಷ್ಟೇ. ಅವ್ರು ಏನನ್ನ ಕೇಳ್ಕೊತಾರೆ, ಅವ್ರು ನೀನು ನನಗೆ ಲಕ್ಷಾಂತರ ನನಗೆ ಕಿವಿಗಳನ್ನ ಕೊಡು. ಯಾಕೆ ಕಿವಿಗಳು ಬೇಕು? ಭಗವಂತನ ಆ ಗುಣಗಾನವೆಲ್ಲ ಕೇಳಲಿಕ್ಕೋಸ್ಕರ. ಯಾರಿಂದ ಕೇಳಲಿಕ್ಕೋಸ್ಕರ? ಶುದ್ಧ ಭಕ್ತರಿಂದ ನಾನು ಶ್ರವಣ ಮಾಡ್ಲಿಕ್ಕೋಸ್ಕರ ನನಗೆ ಅಷ್ಟೆಲ್ಲ ಕಿವಿಗಳು ಬೇಕು ಅಂತ ಹೇಳ್ಬಿಟ್ಟು ಅವರು ಹೇಳ್ತಾರೆ. ಸೊ ನಮ್ಗೆ ತುಂಬಾ ಮುಖ್ಯವಾಗಿ ಇಲ್ಲಿ ಏನನ್ನ ಅರ್ಥ ಮಾಡ್ಕೋಬೇಕು ಈ ಶ್ಲೋಕದಲ್ಲಿ, ಆ ದಾಸ ಭಾವ ಏನಿದೆ ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ನಮ್ಗೆ ಯಾವಾಗ್ಲೂ ನಾವು ಯಾರ ಸೇವಕನಾಗ್ಲಿಕ್ಕೂ ನಮ್ಗೆ ಇಷ್ಟ ಇಲ್ಲ ಅಲ್ವಾ. ನಾನೇ ಬಾಸ್ ಆಗ್ಬೇಕು, ಎಲ್ಲರೂ ನನ್ನ ನಿಯಂತ್ರಣದಲ್ಲಿ ಇರ್ಬೇಕು, ನನ್ನ ಮಾತ್ ನಾನು ಹಿಂಗೆ ಬೆರಳು ತೋರ್ಸಿದ್ರೆ ಅದನ್ನ ಅವರು ನನ್ನ ಕಾಲಲ್ಲಿ ತೋರ್ಸಿರೋದನ್ನ ಅವರು ಕೈ ಹೊತ್ಕೊಂಡು ಕಣ್ಣು ಹೊತ್ಕೊಂಡು ಅವ್ರು ಕೆಲಸ ಮಾಡ್ಬೇಕು ಅನ್ನೋ ಒಂದು ಇಚ್ಛೆ ಅಲ್ವಾ. ನಾನು ಉಗುರು ನಾವೇನ್ ಹೇಳ್ತೀವಿ ಅದು ನನ್ನ ಕೈ ಬೆರಳಲ್ಲಿ ಎಲ್ಲರನ್ನೂ ಆಡಿಸ್ಬೇಕು ಅಂತ ಹೇಳ್ಬಿಟ್ಟು ನಮ್ಗೆ ಆಸೆ. ನಾವ್ ಹಿರಣ್ಯಕಶಿಪುವನ್ನ ನೋಡಿದ್ವಿ ಅಲ್ವಾ. ಅದೇ ತರನೇ ನಮ್ಮ ಆಸೆನೂ ಇದೆ ಅಲ್ವಾ. ಅವ್ರಿಗೆ ದೊಡ್ಡ ದೊಡ್ಡ ಆಸೆ ಇತ್ತು, ನಮ್ಗೆ ಚಿಕ್ಕದೇ ಅದೇ ತರದೇ ಆಸೆಗಳಿದೆ. ಸೊ ಇವಾಗ ಆ ಆಸೆಯಿಂದ ನಾವು ಹೊರಗಡೆ ಬರ್ಬೇಕಂತಂದ್ರೆ ಅದು ಭಕ್ತಿ ಸೇವೆಯಿಂದ ಮಾತ್ರ ಸಾಧ್ಯ. ಸೊ ನಮ್ಗೆ ಏನ್ ಹೇಳ್ತಾರೆ, ಈ ಒಂದು ಭೌತಿಕ ದೇಹ ಇದೆಯಲ್ಲ, ಈ ಒಂದು ಪಂಚಭೂತಗಳಿಂದ ಆಗಿರೋದು, ಅದನ್ನ ನಾವು ನಾಶ ಮಾಡ್ಕೊಂಡ್ಬಿಡ್ಬೋದು ಅಲ್ವಾ. ಅದು ಏನು ಅಗ್ನಿಯಲ್ಲಿ ಸುಟ್ಟಾಗ ಅದು ಈ ಒಂದು ಪಂಚಭೂತಗಳೆಲ್ಲ ಲೀನ ಆಗ್ಬಿಡುತ್ತೆ. ಈ ಸೂಕ್ಷ್ಮ ಶರೀರ ಅಂತ ಇದೆಯಲ್ಲ, ಆ ಸೂಕ್ಷ್ಮ ಶರೀರ ಏನಾಗುತ್ತೆ, ಅದು ಆತ್ಮದೊಂದಿಗೆ ಅದು ಮುಂದಿನ ಒಂದು ಶರೀರಕ್ಕೆ ಹೋಗುತ್ತೆ, ಹೊಸ ಶರೀರಕ್ಕೆ ಹೋಗುತ್ತೆ. ಈ ಒಂದು ಸೂಕ್ಷ್ಮ ಶರೀರವನ್ನ ಕರಗಿಸ್ಬೇಕು ಅಂತಂದ್ರೆ ಅದು ಭಕ್ತಿಯಿಂದ ಮಾತ್ರ, ಅಹೈತುಕಿ ಭಕ್ತಿಯಿಂದ ಮಾತ್ರ ಸಾಧ್ಯ ಅಂತ ಹೇಳ್ತಾರೆ ಅಲ್ವಾ. ಸೊ ಅದಕ್ಕೋಸ್ಕರ ಈ ಒಂದು ಸೂಕ್ಷ್ಮ ಶರೀರವನ್ನ ಕರಗಿಸಿದ್ರೆ ಅಷ್ಟೇನೆ, ಹಿಂದಿನ ಜನ್ಮದ ಎಲ್ಲ ಕಲ್ಪನೆಗಳನ್ನ ಹೊತ್ಕೊಂಡ್ ಬರ್ತಿರೋಂತಹ ಈ ಸೂಕ್ಷ್ಮ ಶರೀರವನ್ನ ಕರಗಿಸಿದ್ರೆ ಅಷ್ಟೇನೆ ನಾವು ಭಗವಂತನ ಲೋಕಕ್ಕೆ ಹೋಗೋ ಒಂದು ಅರ್ಹತೆನ ನಾವು ಪಡಿತೀವಿ ಅಲ್ವಾ. ಅದಕ್ಕೋಸ್ಕರ ನಾವು ಈ ಒಂದು ದಾಸ ಭಾವನೆಯನ್ನ ನಾವು ಹೊಂದ್ಬೇಕು ಅಂತಂದ್ರೆ ಭಕ್ತಿ ಯೋಗದಿಂದ ಅಷ್ಟೇನೆ ಸಾಧ್ಯ. ಸೊ ಇಲ್ಲಿ ನೋಡಿ, ಅದ್ವೈತಾಚಾರ್ಯರು ಅವರು ಹಿರಿಯರು ಅಲ್ವಾ, ಮತ್ತೆ ಚೈತನ್ಯ ಮಹಾಪ್ರಭುಗಳಿಗೆ ಗುರು ಸಮಾನ. ಆದ್ರೆ ಅದ್ವೈತಾಚಾರ್ಯರ ಮನಸ್ಥಿತಿ ಏನಿದೆ, ಚೈತನ್ಯ ಪ್ರಭುಗಳ ದಾಸ ಅಲ್ವಾ. ಅವರು ಚೈತನ್ಯರ ದಾಸ ಅಂತ ಬಿಟ್ಟು ಅವ್ರು ಯಾವಾಗ್ಲೂ ಹಾಡಿ ಕೂಗ್ತಾ ಇರ್ತಾರೆ ಅವರು ಅದ್ವೈತ ಆಚಾರ್ಯರು. ಅದನ್ನ ನಮ್ಗೆ ಇಲ್ಲಿ ಅರ್ಥ ಮಾಡಿಸ್ತಾ ಇದಾರೆ ಪ್ರಭುಪಾದರು. ಸೊ ಶ್ಲೋಕ 43, ಸೇಯಿ ಅಭಿಮಾನ ಸುಖೇ ಆಪನ್ನ ಪಾಸರೆ ಕೃಷ್ಣದಾಸ ಆವೋ ಜೀವೇ ಉಪದೇಶಕಾರೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ನಿನ್ನೆ ಯಾರು ಓದಿಲ್ಲ? ಇಲ್ಲ ಮಾತಾಜಿ, ನನ್ಗೆ ಸಿಕ್ಕಿಲ್ಲ, 2 ದಿವಸ ಆಯ್ತು. ಹಾ, ಓದಿ ಮಾತಾಜಿ. ಹರೇ ಕೃಷ್ಣ. ಸೇಯಿ ಅಭಿಮಾನ ಸುಖೆ ಆಪನ ಪಾಸರೆ ಕೃಷ್ಣದಾಸ ಆವೋ ಜೀವೇ ಉಪದೇಶಕರೇ. ಅನುವಾದ ಮತ್ತು ಭಾವಾರ್ಥ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಆ ಕಲ್ಪನೆಯ ಸಂತೋಷದಲ್ಲಿ ಅವರು ತಮ್ಮನ್ನು ತಾವೇ ಮರೆತು ಬಿಡುತ್ತಾರೆ. ನೀವೆಲ್ಲರೂ ಶ್ರೀ ಚೈತನ್ಯ ಮಹಾಪ್ರಭುಗಳ ದಾಸರು ಎಂದು ಸಕಲ ಜೀವಿಗಳಿಗೂ ಉಪದೇಶ ನೀಡುತ್ತಾರೆ. ಭಾವಾರ್ಥ: ದೇವೋತ್ತಮ ಪರಮ ಪುರುಷನಿಗೆ ಸಲ್ಲಿಸುವ ದಿವ್ಯ ಭಕ್ತಿ ಸೇವೆಯು ಎಂತಹ ದೈವೋನ್ಮಾದದಿಂದ ಕೂಡಿದ್ದಾಗಿರುತ್ತದೆ ಎಂದರೆ ಅದರಲ್ಲಿ ಸ್ವಯಂ ಪ್ರಭುವೇ ಭಕ್ತನ ಪಾತ್ರ ವಹಿಸುತ್ತಾನೆ. ತಾನು ಪರಮಪ್ರಭು ಎಂಬುದನ್ನೇ ಮರೆತು ಭಗವಂತನು ತಾನೇ ಮುಂದೆ ನಿಂತು ದೇವೋತ್ತಮ ಪರಮ ಪುರುಷನ ಸೇವೆ ಮಾಡುವುದು ಹೇಗೆಂಬುದನ್ನು ಇಡೀ ಜಗತ್ತಿಗೆ ಹೇಳಿಕೊಡುತ್ತಾನೆ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಸೊ ಇಲ್ಲಿ ಏನನ್ನ ಹೇಳ್ತಾ ಇದ್ರೆ ನೋಡಿ, ಆ ದಾಸ ಅನ್ನೋದು ಆ ಒಂದು ಕಲ್ಪನೆ, ಆ ಒಂದು ಪ್ರಜ್ಞೆನೆ ಎಷ್ಟು ಸಂತೋಷ ಕೊಡ್ತಾ ಇದೆ ಅಲ್ವಾ. ಇವಾಗ ನಮ್ಗೇನಾದ್ರೂ ಈ ಭೌತಿಕ ಪ್ರಪಂಚದಲ್ಲಿ ನಾವ್ ಯಾವ್ದಾದ್ರು ಸೇವಕರು ಅಂತಂದ್ರೆ ನಮ್ಗೆ ಅಷ್ಟು ಸಂತೋಷ ಸಿಗುತ್ತಾ? ಇಲ್ಲ ಅಲ್ವಾ. ನಮ್ಗೆ ಸೇವಕರು ಅಂದ್ರೆ ನಮ್ಗೆ ಸಂತೋಷ ಸಿಗಿಲ್ಲ. ಆದ್ರೆ ಇಲ್ಲಿ ಭಗವಂತನ ಸೇವಕನಾಗೋದ್ರಲ್ಲಿ ಎಷ್ಟು ಸಂತೋಷ ಸಿಗ್ತಾ ಇದೆ ಅಂತಂದ್ರೆ ಅವ್ರು ಯಾರು ಅಂತಾನೆ ಮರ್ತೋಗ್ಬಿಡ್ತಾ ಇದಾರೆ ಇಲ್ಲಿ ಅದ್ವೈತ ಆಚಾರ್ಯರು. ಅವ್ರು ಬೇರೆ ಯಾರು ಅಲ್ಲ, ನಾವ್ ತಿಳ್ಕೊಂಡ್ವಿ ಅಲ್ವಾ. ಅವ್ರು ಮಹಾವಿಷ್ಣು ಅಲ್ವಾ. ಮಹಾವಿಷ್ಣು ಬೇರೆ ಅಲ್ಲ, ಕೃಷ್ಣ ಬೇರೆ ಅಲ್ಲ. ಆದ್ರೆ ಅವರು ಅವರು ಪರಮ ಪ್ರಭು ಅನ್ನೋದನ್ನೇ ಅವರು ಮರ್ತು ಹೋಗಿ ಅವರು ಚೈತನ್ಯ ಮಹಾಪ್ರಭುಗಳ ದಾಸ, ನಾನು ದಾಸ, ಮತ್ತೆ ಎಲ್ಲಾ ಜೀವಿಗಳು ಅಂತ ನೀವುನು ಸಹ
ಚೈತನ್ಯ ಮಹಾಪ್ರಭುಗಳ ದಾಸರು ಅಂತ ಹೇಳ್ಬಿಟ್ಟು ಎಲ್ಲಾ ಜೀವಿಗಳಿಗೂ ಸಹ ಅವರು ಉಪದೇಶ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಭಾವಾರ್ಥದಲ್ಲಿ ಏನ್ ಹೇಳ್ತಿದ್ದಾರೆ ಪ್ರಭುಪಾದ್ರು, ಸೊ ಇಲ್ಲಿ ದೇವೋತ್ತಮ ಪರಮಪುರುಷನಿಗೆ ಸಲ್ಲಿಸುವ ದಿವ್ಯ ಭಕ್ತಿ ಸೇವೆ ಎಷ್ಟು ದೈವೋನ್ಮಾದದಿಂದ ಕೂಡಿದ್ದಾಗಿರುತ್ತದೆಂದರೆ ಅಂದ್ರೆ ಸ್ವಯಂ ಪ್ರಭುವೇ ಭಕ್ತನ ಪಾತ್ರ ವಹಿಸುತ್ತಾನೆ ಅಲ್ವಾ. ನಾವು ಇದಕ್ಕಿಂತ ಮುಂಚೆ ನಾವು ನೋಡಿದ್ವಿ ಅಲ್ವಾ, ಚೈತನ್ಯ ಮಹಾಪ್ರಭುಗಳು ಈ ಭೌತಿಕ ಪ್ರಪಂಚಕ್ಕೆ ಬರ್ಲಿಕ್ಕೆ ಅವರು ಬಾಹ್ಯ ಕಾರಣಗಳು ಮತ್ತೆ ಆಂತರಿಕ ಕಾರಣಗಳು ಎರಡೂ ಇತ್ತು ಅಲ್ವಾ. ಅದರಲ್ಲಿ ಒಂದು ಕಾರಣ ಏನು, ಅವ್ರಿಗೆ ಎಲ್ಲರನ್ನೂ ಸಹ ಭಗವಂತನ ಆ ಒಂದು ಮಾಧುರ್ಯತೆಯನ್ನ ಅವರು ಹೊಗಳ್ತಾ ಇರ್ತಾರೆ ಅಲ್ವಾ. ಇವಾಗ ಒಂದು ಸಕ್ಕರೆಗೆ ತಾನು ಸಿಹಿ ಅನ್ನೋದು ಅದಕ್ಕೆ ಗೊತ್ತಾಗೋದಿಲ್ಲ ಅಲ್ವಾ. ಅದು ಒಂದು ವ್ಯಕ್ತಿಯ ಒಂದು ದೇಹವನ್ನ ಪಡ್ಕೊಂಡಾಗ ಅದು ಸಕ್ಕರೆಯನ್ನ ಸವಿದ್ರೆ ಅಷ್ಟೇನೆ ಅದಕ್ಕೆ ಗೊತ್ತಾಗುತ್ತೆ. ಅದೇ ತರನ ಇವಾಗ ಭಗವಂತ ಏನ್ ಮಾಡ್ತಾರೆ, ಅವರು ತಮ್ಮ ಮಾಧುರ್ಯವನ್ನ ಅವರೇ ಅನುಭವಿಸ್ಲಿಕ್ಕೆ ಅವರು ಚೈತನ್ಯ ಮಹಾಪ್ರಭುವಾಗಿ ಬರ್ತಾರೆ ಅಲ್ವಾ. ಸೊ ಅದೇ ತರನೇ ನೋಡಿ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಅದ್ವೈತಾಚಾರ್ಯರನ್ನು ಸಹ ಈಗ ಅವರು ಒಂದು ಭಕ್ತನ ಪಾತ್ರವನ್ನ ವಹಿಸ್ತಾ ಇದ್ದಾರೆ. ಅವರು ಪ್ರಭು ಅಲ್ವಾ. ಈಗ ಆ ಪಂಚತತ್ವದಲ್ಲಿ 3 ಪ್ರಭುಗಳಿದ್ದಾರೆ ಅಲ್ವಾ. ಯಾರ್ಯಾರು 3 ಪ್ರಭುಗಳು? ಹರೇ ಕೃಷ್ಣ. 3 ಪ್ರಭುಗಳು ಯಾರಿರೋದು ಪಂಚತತ್ವದಲ್ಲಿ? ಚೈತನ್ಯ ಮಹಾಪ್ರಭುಗಳು ಚೈತನ್ಯ ಮಹಾಪ್ರಭು ಮತ್ತೆ ನಿತ್ಯಾನಂದ ಗದಾಧರ ನಿತ್ಯಾನಂದ ಪ್ರಭುಗಳು ಅದ್ವೈತ ಆಚಾರ್ಯರು 3 ಜನನು ಸಹ ಪ್ರಭುಗಳು ಅಲ್ವಾ. ಮತ್ತೆ ಇವರು ಯಾರು ಗೌರಾಂಗ ಯಾರು ಗದಾಧರ ಪಂಡಿತ ಅವರು ಅವರೇನು ಭಗವಂತನ ಶಕ್ತಿ, ಆಂತರಿಕ ಶಕ್ತಿ ಅಲ್ವಾ. ಭಗವಂತನ ಆಂತರಿಕ ಶಕ್ತಿ ಭಕ್ತನ ರೂಪದಲ್ಲಿ ಬಂದಿದ್ದಾರೆ. ಮತ್ತೆ ಶ್ರೀವಾಸ ಠಾಕೂರ್ ಅವರು ಜೀವಶಕ್ತಿ ಅಲ್ವಾ. ಅವರು ಜೀವಶಕ್ತಿ, ಅವರು ಸಹ ಭಕ್ತನ ರೂಪದಲ್ಲಿ ಬಂದಿದ್ದಾರೆ. ಸೊ ಮತ್ತೆ ಇಲ್ಲಿ ಚೈತನ್ಯ ಮಹಾಪ್ರಭು ಸ್ವತಃ ಕೃಷ್ಣ, ಅವರು ಭಕ್ತರ ರೂಪದಲ್ಲಿ ಬಂದಿದ್ದಾರೆ. ಮತ್ತೆ ನಿತ್ಯಾನಂದ ಪ್ರಭುಗಳು, ಸೊ ಅವರು ಬಲರಾಮ ಅಲ್ವಾ, ಭಗವಂತನ ಅವರು ಸ್ವಯಂ ವಿಸ್ತರಣೆ, ಅವರನ್ನು ಸಹ ಇಲ್ಲಿ ಭಕ್ತನ ರೂಪದಲ್ಲಿ ಬಂದಿದ್ದಾರೆ. ಮತ್ತೆ ಅದ್ವೈತಾಚಾರ್ಯರು ಮಹಾವಿಷ್ಣು, ಅವರು ಸಹ ಭಕ್ತನ ರೂಪದಲ್ಲಿ ಬಂದಿದ್ದಾರೆ. ಭಕ್ತನ ರೂಪದಲ್ಲಿ ಬಂದಾಗ ಅವ್ರು ಏನ್ ಮಾಡ್ಲಿಕ್ಕೆ ಸಾಧ್ಯ? ಭಕ್ತಿ ಸೇವೆಯನ್ನ ಮಾಡ್ಲಿಕ್ಕೆ ಸಾಧ್ಯ. ಅವ್ರು ಇವಾಗ ಕೃಷ್ಣನಿಗೆ ಭಕ್ತಿ ಸೇವೆಯನ್ನ ಮಾಡ್ತಿದ್ದಾರೆ ನೋಡಿ. ಅವ್ರೇನೆ ಭಗವಂತ, ಆದ್ರೆ ಇವಾಗ ಭಕ್ತನ ರೂಪದಲ್ಲಿ ಬಂದಾಗ ಅವ್ರು ಯಾರು ಅಂತಾನೆ ಮರ್ತೋಗ್ಬಿಟ್ಟಿದ್ದಾರೆ. ಅಷ್ಟು ದೈವೋನ್ಮಾದ ಅನ್ನೋದು ಅಷ್ಟು ಸವಿಯನ್ನ ಕೊಡುತ್ತೆ. ಅವಾಗ ಅವ್ರು ಯಾರು ಅಂತಾನೆ ಮರ್ತು ಹೋಗ್ಬಿಡ್ತಾ ಇದ್ದಾರೆ. ಸೊ ಅದನ್ನ ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ತಾನೇ ಪರಮಪ್ರಭು ಎಂಬುದನ್ನ ಮರೆತು ಭಗವಂತ ತಾನೇ ಮುಂದೆ ನಿಂತು ದೇವೋತ್ತಮ ಪರಮಪುರುಷನ ಸೇವೆ ಮಾಡುವುದು ಹೇಗೆಂಬುದನ್ನು ಇಡೀ ಜಗತ್ತಿಗೆ ಹೇಳಿಕೊಡುತ್ತಾನೆ ಅಲ್ವಾ. ನಮ್ಗೆ ಅದನ್ನೇ ಅಲ್ವಾ ಆಚಾರ್ಯರು ಹೇಳೋದು. ಈಗ ಭಗವದ್ಗೀತೆಯಲ್ಲಿ ನಮ್ಗೆ ಏನನ್ನ ಹೇಳಿದ್ದಾರೆ, ನಮ್ಗೆ ಭಕ್ತಿಯನ್ನ ಮಾಡಿ ಅಂತ ಹೇಳ್ಬಿಟ್ಟು ನಮ್ಗೆ ಕೃಷ್ಣ ಹೇಳ್ತಾರೆ ಅಲ್ವಾ. ಭಕ್ತಿಯಿಂದ ಮಾತ್ರ ನಾನು ಒಲಿತೀನಿ ಅಲ್ವಾ, ಏಕಮೇವ ಭಕ್ತಿ ಅಲ್ವಾ, ಅದರಿಂದನೇ ನಾನು ಒಲಿಯೋದು. ನೀವು ನನಗೆ ಯಜ್ಞ ದಾನ ತಪ ವೇದಾಧ್ಯಯನ ಏನೇ ಮಾಡಿದ್ರು ಸಹ ನಾನು ನಿಮ್ಗೆ ಒಲಿಯೋದಿಲ್ಲ ಅಲ್ವಾ. ಸೊ ನಿಮ್ಗೆ ಏಕಚಿತ್ತ ಭಕ್ತಿಯಿಂದ ಮಾತ್ರ ನಾನು ಒಲಿಯೋದು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆದ್ರೆ ಅದನ್ನ ಹೇಗೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಮ್ಗೆ ಗೊತ್ತಾಗೋದಿಲ್ಲ ಅಲ್ವಾ. ಅದಕ್ಕೆ ನೋಡಿ ಭಗವಂತ ಯಾವಾಗ್ಲೂ ಅವರು ಪರಿಪೂರ್ಣ, ಹೇಗೆ ಭಕ್ತಿಯನ್ನ ಮಾಡ್ಬೇಕು ಅನ್ನೋದಕ್ಕೋಸ್ಕರ ಅವರೇ ಸ್ವತಃ ಚೈತನ್ಯ ಮಹಾಪ್ರಭುವಾಗಿ ಬಂದು ನಮ್ಗೆ ತೋರಿಸ್ಕೊಡ್ತಾ ಇದ್ದಾರೆ ಅಲ್ವಾ. ಪಂಚತತ್ವದ ಜೊತೆ ಅವರು ಬಂದು ನಮ್ಗೆ ಹೇಗೆ ಭಕ್ತಿಯನ್ನ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಸ್ವತಃ ಅವರೇ ತೋರಿಸ್ತಾ ಇದ್ದಾರೆ ನಮ್ಗೆ. ಶ್ಲೋಕ 44. ಕೃಷ್ಣದಾಸ ಅಭಿಮಾನೆ ಏ ಆನಂದ ಸಿಂಧು, ಕೋಟಿ ಬ್ರಹ್ಮ ಸುಖ ನಹೇ ತಾರ ಏಕ ಬಿಂದು. ಓದ್ಲ ಮಾತಾಜಿ. ಹರೇ ಕೃಷ್ಣ. ಓದಿ ಮಾತಾಜಿ. ಶ್ಲೋಕ 44 ಮಾತಾಜಿ. ಏನೋ ಅಡ್ಡ ಬಂತು. ಕೃಷ್ಣದಾಸ ಅಭಿಮಾನೆ ಏ ಆನಂದ ಸಿಂಧು, ಕೋಟಿ ಬ್ರಹ್ಮ ಸುಖ ನಹೆ ತಾರ ಏಕ ಬಿಂದು. ಅಭಿಮಾನೆ ಕೃಷ್ಣದಾಸ ನಾಗಿದ್ದೇನೆಂಬ ಈ ಗ್ರಹಿಕೆಯಲ್ಲಿ ಏ ಆನಂದ ಸಿಂಧು, ಆನಂದದ ಸಾಗರ, ಕೋಟಿ ಬ್ರಹ್ಮ ಸುಖ ಪರಮ ಪರತರ ನಿಮಿಷ ಮಾತಾಡಿ ವಸ್ತುವಿನಲ್ಲಿ ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಓದ್ಲ ಮಾತಾಜಿ. ಓದಿ ಮಾತಾಜಿ. ಕೃಷ್ಣದಾಸ ಅಭಿಮಾನೆ ಕೃಷ್ಣದಾಸನಾಗಿದ್ದೇನೆಂಬ ಈ ಗ್ರಹಿಕೆಯಲ್ಲಿ ಆನಂದ ಸಿಂಧು, ದಿವ್ಯಾನಂದದ ಸಾಗರ, ಕೋಟಿ ಬ್ರಹ್ಮ ಸುಖ, ಪರಮ ಪರತರ ವಸ್ತುವಿನಲ್ಲಿ ಒಂದಾಗುವುದಕ್ಕಿಂತ 10 ದಶಲಕ್ಷ ಪಟ್ಟು ಹೆಚ್ಚಿನ, ನಹೆ ಅಲ್ಲ,
ತಾರ ಲೋಕೋತ್ತರ ಆನಂದ ಸಾಗರದ ಏಕ ಒಂದು ಬಿಂದು ತೊಟ್ಟು. ಅನುವಾದ: ಶ್ರೀಕೃಷ್ಣ ದಾಸನಾಗಿದ್ದೇನೆಂಬ ಕಲ್ಪನೆಯು ಆತ್ಮಕ್ಕೆ ಅಗಾಧ ಹರ್ಷವನ್ನು ನೀಡುತ್ತದೆ. ಆ ಹರ್ಷದ ಅಗಾಧತೆ ಎಷ್ಟಿರುತ್ತದೆಂದರೆ ಅಧ್ಯಯನದಲ್ಲಿ ಒಂದಾಗುವ ಹರ್ಷವನ್ನು 10 ದಶಲಕ್ಷಗಳಿಂದ ಗುಣಿಸಿದರೆ ಲಭಿಸುವ ಸಂತೋಷದ ಒಂದು ಬಿಂದುವಿಗೂ ಅದು ಸಮಾನವಾಗುವುದಿಲ್ಲ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ನೋಡಿ, ನಮ್ಗೆ ಇಲ್ಲಿ ಅರ್ಥ ಮಾಡಿಸ್ತಾ ಇದ್ದಾರೆ ಅಲ್ಲಿ ದಾಸನಾಗೋದು ಎಷ್ಟು ಸಂತೋಷ ಸಿಗುತ್ತೆ ಅಂತಂದ್ರೆ, ಸೊ ಇಲ್ಲಿ ಏನು ಆ ಒಂದು ಬ್ರಹ್ಮಜ್ಯೋತಿಯಲ್ಲಿ ನಾವು ಒಂದಾಗ್ತೀವಲ್ವಾ, ಅದರ ಹರ್ಷವನ್ನ ಅಲ್ಲಿ ಎಷ್ಟು ಸಂತೋಷ ಸಿಗುತ್ತೋ ಅದನ್ನ ನಾವು 10 ದಶಲಕ್ಷಗಳಿಂದ ಗುಣಿಸಿದ್ರೆ ಅದರಿಂದ ಏನ್ ಬರುತ್ತೆ ಸಂತೋಷ, ಅದರಲ್ಲಿ ಒಂದು ಬಿಂದುಗೂ ಸಹ ಆ ಒಂದು ಬ್ರಹ್ಮಜ್ಯೋತಿಯಲ್ಲಿ ಲೀನ ಆಗೋದು ಸಮನ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ನಮ್ಗೆ ಎಷ್ಟು ತರ ನಮ್ಗೆ ಇಲ್ಲಿ ಕೃಷ್ಣದಾಸ ಕವಿರಾಜ ಗೋಸ್ವಾಮಿಯವರು ಅರ್ಥ ಮಾಡಿಸ್ತಾ ಇದ್ದಾರೆ ನಮ್ಗೆ. ಅಂದ್ರೆ ಆ ಕೃಷ್ಣನ ಪ್ರೇಮದಲ್ಲಿ ಸಿಗುವಂತಹ ಆನಂದ, ಭಕ್ತಿ ಸೇವೆಯಲ್ಲಿ ಸಿಗುವಂತಹ ಆನಂದ ಸೊ ಎಷ್ಟು ಅತ್ಯುತ್ತಮವಾಗಿರುತ್ತೆ ಅಂತ ಹೇಳ್ಬಿಟ್ಟು, ಅದು ಎಷ್ಟು ಶ್ರೇಷ್ಠ ಅಂತ ಹೇಳ್ಬಿಟ್ಟು ಇಲ್ಲಿ ನಮ್ಗೆ ಎಷ್ಟೊಂದು ಹೋಲಿಕೆಗಳನ್ನ ಕೊಡ್ತಾ ನಮ್ಗೆ ಇಲ್ಲಿ ಅರ್ಥ ಮಾಡಿಸ್ತಾ ಇದ್ದಾರೆ ಅಲ್ವಾ. ಸೊ ಅದು ಇದಕ್ಕಿಂತ ಮುಂಚೆ ನಮ್ಗೆ ಏನ್ ಹೇಳಿದ್ರು, ಆ ಸಾಗರದಕ್ಕೆ ಹೋಲಿಸಿದ್ರು ಕೃಷ್ಣನ ಆ ಒಂದು ನಾವು ದಾಸನಾಗಿ ಸೇವೆಯನ್ನ ಮಾಡಿದಾಗ ಅದ್ರಲ್ಲಿರೋ ಒಂದೇ ಒಂದು ಬಿಂದುವಿಗೆ ಆ ಒಂದು ಬ್ರಹ್ಮಾನಂದವನ್ನ ಹೋಲಿಸಿದ್ರು. ಅದಾದ್ಮೇಲೆ ಒಂದು ಹುಲ್ಲು ಕಡ್ಡಿಗೆ ಆ ಬ್ರಹ್ಮಾನಂದವನ್ನ ಹೋಲಿಸಿದ್ರು. ಈಗ ನಮ್ಗೆ ಏನನ್ನ ಹೇಳ್ತಾ ಇದಾರೆ, ಆ ಒಂದು ಏನು ಇಲ್ಲಿ ಗುಣಿಸಿ ಅಂದ್ರೆ ದಶಲಕ್ಷ ಪಟ್ಟು ಏನ್ ಸಂತೋಷ ಸಿಗುತ್ತೆ ಅದರಲ್ಲಿ ಒಂದು ಬಿಂದುಗೂ ಸಹ ಈ ಒಂದು ಬ್ರಹ್ಮಜ್ಯೋತಿ ಸಮನಾಗೋದಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಶ್ಲೋಕ 45. ಮುಯಿಯೇ ಚೈತನ್ಯ ದಾಸ ಆರ ನಿತ್ಯಾನಂದ ದಾಸ ಭಾವ ಸಮಾನ ಹೇ ಅನ್ಯತ್ರ ಆನಂದ. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ಓದ್ತೀನಿ ಮಾತಾಜಿ. ಶ್ಲೋಕ 45. ಮುಯಿಯೇ ಚೈತನ್ಯ ದಾಸ ಆರ ನಿತ್ಯಾನಂದ ದಾಸ ಭಾವ ಸಮಾನ ಹೇ ಅನ್ಯತ್ರ ಆನಂದ. ಮುಯಿ ನಾನು, ಏ ಆ ಚೈತನ್ಯ ದಾಸ ಭಗವಾನ್ ಚೈತನ್ಯರ ದಾಸ, ಆರ ಮತ್ತು ನಿತ್ಯಾನಂದ ಭಗವಾನ್ ನಿತ್ಯಾನಂದರ ದಾಸನಾಗಿರುವನೆಂಬ ಮನಸ್ಥಿತಿ ಸಮ ಅದಕ್ಕೆ ಸರಿ ಬರೆಯಾಗಿರುತ್ತದೆ. ನಹೇ ಇಲ್ಲ ಅನ್ಯತ್ರ ಬೇರೆ ಎಲ್ಲಾದರೂ ಆನಂದ ಲೋಕಾತೀತ ಸಂತೋಷ. ಅನುವಾದ: ನಿತ್ಯಾನಂದರು ಹಾಗೂ ನಾನು ಭಗವಾನ್ ಚೈತನ್ಯರ ದಾಸರು ಎಂದು ಅವರು ಹೇಳುತ್ತಾರೆ. ದಾಸತ್ವದ ಈ ಭಾವದಲ್ಲಿ ಅನುಭವಕ್ಕೆ ದಕ್ಕುವ ಸಂತೋಷವು ಬೇರೆಲ್ಲೂ ಇಲ್ಲ. ಹರೇ ಕೃಷ್ಣ. ಹರೇ ಕೃಷ್ಣ. ಸೊ ಇಲ್ಲಿ ನಮ್ಗೆ ಏನನ್ನ ಹೇಳ್ತಾ ಇದ್ದಾರೆ, ನಿತ್ಯಾನಂದ ಹಾಗೂ ಭಗವಾನ್ ನಿತ್ಯಾನಂದ ಹಾಗೂ ನಾನು ಅಂದ್ರೆ ಅದ್ವೈತಾಚಾರ್ಯರು ಅವರಿಬ್ರು ಸಹ ಸೊ ಇಲ್ಲಿ ಏನನ್ನ ಹೇಳ್ತಾರೆ, ನಿತ್ಯಾನಂದ ಹಾಗೂ ನಾನು ಅಂದ್ರೆ ಅದ್ವೈತಾಚಾರ್ಯ ಇಬ್ರು ಸಹ ಏನಂತ ಅವ್ರು ಘೋಷಿಸ್ಕೊತಾ ಇದ್ದಾರೆ, ನಾವಿಬ್ರು ಸಹ ಬೇರೆ ಯಾರು ಅಲ್ಲ, ನಾವು ಭಗವಾನ್ ಚೈತನ್ಯರ ದಾಸರು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಈಗ ದಾಸತ್ವ ಭಾವದಲ್ಲಿ ಎಷ್ಟು ಸಂತೋಷ ಸಿಗುತ್ತೆ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾ ಇದ್ದಾರೆ. ಇನ್ನೆಲ್ಲೂ ಸಿಗೋದಿಲ್ಲ. ನಾವು ಆ ಭಗವಂತನಿಗೆ ದಾಸನಾಗಿ ಭಕ್ತಿ ಸೇವೆಯನ್ನ ಮಾಡ್ತೀವಲ್ವಾ, ಅದ್ರಲ್ಲಿ ಸಿಗುವಂತಹ ಸಂತೋಷ ಇನ್ನೆಲ್ಲೂ ಸಿಗೋದಿಲ್ಲ ಅಂತ ಹೇಳ್ಬಿಟ್ಟು ಅವರು ಹೇಳ್ತಾ ಇದ್ದಾರೆ. ಶ್ಲೋಕ 46. ಪರಮ ಪ್ರೇಯಸಿ ಲಕ್ಷ್ಮೀ ಹೃದಯೇ ವಸತಿ ತೇನ್ಹೋ ದಾಸ್ಯ ಸುಖ ಮಾಗೆ ಕರಿಯ ಮಿನತಿ. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ಓದಿ ನಂದಿನಿ ಮಾತಾಜಿ. ಪರಮ ಪ್ರೇಯಸಿ ಲಕ್ಷ್ಮೀ ಹೃದಯೇ ವಸತಿ ತಾನ್ಹೋ ದಾಸ್ಯ ಸುಖ ಮಾಗೆ ಕರಿಯ ವಿನತಿ. ಪರಮ ಪ್ರೇಯಸಿ ಅತ್ಯಂತ ಉತ್ಕಟ ಪ್ರೇಮ ಪಾತ್ರಳಾದ ಇನಿಯೆಯು ಲಕ್ಷ್ಮಿ ಐಶ್ವರ್ಯ ದೇವತೆ ಹೃದಯೇ ಎದೆಯ ಮೇಲೆ ವಸತಿ ವಾಸ ಮಾಡುತ್ತಾಳೆ. ತಾನ್ಹೋ ಆಕೆಯು ದಾಸ್ಯ ಸುಖ ಪರಿಚಾರಿಕೆಯಾಗಿರುವ ಸುಖವನ್ನು ಮಾಗೆ ಬೇಡುತ್ತಾಳೆ, ಕರಿಯ ನಿವೇದಿಸಿಕೊಳ್ಳುತ್ತಾಳೆ. ವಿನತಿ ಪ್ರಾರ್ಥನೆ. ಅನುವಾದ: ಶಿಲ ಪ್ರಭುಪಾದರಿಗೆ ಜಯವಾಗಲಿ. ಕೃಷ್ಣನ ಪರಮ ಇನಿಯೆಯಾದ ಐಶ್ವರ್ಯ ದೇವತೆಯು ಲಕ್ಷ್ಮಿ ಅವನ ಎದೆಯ ಮೇಲೆ ವಾಸ ಮಾಡುತ್ತಾಳೆ. ಹೀಗಿದ್ದು ಆಕೆಯು ಮನಪೂರ್ವಕವಾಗಿ ಪ್ರಾರ್ಥಿಸುತ್ತಾ ಕೃಷ್ಣನ ಪಾದ ಸೇವೆಯ ಸಂತೋಷ ಬೇಕೆಂದು ಬೇಡಿಕೊಳ್ಳುತ್ತಾಳೆ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಸೊ ಇಲ್ಲಿ ಏನನ್ನ ಹೇಳ್ತಿದ್ದಾರೆ, ಸೊ ಲಕ್ಷ್ಮೀ ದೇವಿಯ ಸ್ಥಾನ ಏನು, ಅವಳು ಭಗವಂತನ ಆ ಎದೆ ಮೇಲೆ ವಾಸ ಮಾಡ್ತಾ ಇದ್ದಾಳೆ ಅಲ್ವಾ. ಆದ್ರೂ ಸಹ ಅವಳ ಇಚ್ಛೆ ಏನಿದೆ ಅಲ್ವಾ, ಎದೆ ಮೇಲೆ ವಾಸ ಮಾಡ್ತಿದ್ದಾಗ ಅವಳು ಏನೇ ಕೆಲಸ ಮಾಡೋದ್ ಬೇಕಾಗಿಲ್ಲ. ಯಾಕಂದ್ರೆ ಭಗವಂತ ಅವಳಿಗೆ ಅಂತಹ ಒಂದು ಶ್ರೇಷ್ಠ ಸ್ಥಾನವನ್ನ ಕೊಟ್ಟಿದ್ದಾರೆ, ತನ್ನ ಎದೆಯಲ್ಲಿ ಅವ್ರು ಇರಿಸ್ಕೊಂಡಿದ್ದಾರೆ. ಆದ್ರೆ ಅವಳ ಆಸೆ ಏನು ಅಂತಂದ್ರೆ
ಸೇವೆ ಮಾಡ್ತಾರೆ. ಪೂರ್ವಕವಾಗಿ ಭಗವಂತನ ಪ್ರಾರ್ಥನೆ ಮಾಡ್ತಾ ಭಗವಂತನ ಪಾದ ಸೇವೆ ಮಾಡ್ಬೇಕು, ಅದೇ ನನಗೆ ಸಂತೋಷ ಕೊಡುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾಳೆ. ಶ್ಲೋಕ 47. ದಾಸ್ಯ ಭಾವೆ ಆನಂದಿತ ಪಾರಿಷದ ಗಣ ವಿಧಿ ಭವ ನಾರದ ಆರಶುಕ ಸನಾತನ. ಹರೇ ಕೃಷ್ಣ ಮಾತಾಜಿ, ಓದಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಓದ್ಲ ಮಾತಾಜಿ. ಹರೇ ಹಾ, ಕೃಷ್ಣ ಓದಿ ಮಾತಾಜಿ. 47. ದಾಸ್ಯ ಭಾವೆ ಆನಂದಿತ ಪಾರಿಷದ ಗಣ ವಿಧಿ ಭವ ನಾರದ ಆರಶುಕ ಸನಾತನ. ದಾಸ್ಯ ಭಾವೆ ದಾಸರಾಗಿರುವವೆಂಬ ಸಂತೋಷದಲ್ಲಿ ಆನಂದಿತ ಹರ್ಷ ತುಂಬಿದವರಾಗಿ ಪಾರಿಷದ ಗಣ ಸಂಗಾತಿಗಳೆಲ್ಲರೂ, ವಿಧಿ ಬ್ರಹ್ಮನು, ಭವ ಶಿವನು, ನಾರದ ಮುನಿಶ್ರೇಷ್ಠ ನಾರದರು, ಹರ ಮತ್ತು ಶುಕ ಮುನಿಗಳು, ಸನಾತನ ಹಾಗೂ ಸನಾತನ ಕುಮಾರರು. ಅನುವಾದ ಶೀಲ ಪ್ರಭುಪಾದರಿಂದ ಶೀಲ ಪ್ರಭುಪಾದರಿಗೆ ಜಯವಾಗಲಿ. ಭಗವಾನ್ ಕೃಷ್ಣನ ಸಂಗಾತಿಗಳಾದ ಬ್ರಹ್ಮ, ಶಿವ, ನಾರದ ಮುನಿಗಳು, ಶುಕ ಮುನಿಗಳು ಹಾಗೂ ಸನಾತನ ಕುಮಾರನೇ ಮೊದಲಾದವರೆಲ್ಲ ಕೃಷ್ಣನಿಗೆ ದಾಸರಾಗಿರುವ ಭಾವದಲ್ಲಿ ಬಹುವಾಗಿ ಸಂತೋಷ ಪಡುತ್ತಾರೆ. ಹರೇ ಕೃಷ್ಣ ಹರೇ ಕೃಷ್ಣ ಮಾತಾಜಿ. ಮಾತಾಜಿ, ಧನ್ಯವಾದಗಳು. ನೋಡಿ, ಇವಾಗ ಚೈತನ್ಯ ಮಹಾಪ್ರಭುಗಳಿಗೆ ಯಾರು ದಾಸರು ಅಂತ ಘೋಷಿಸ್ಕೊಂಡ್ರು, ನಿತ್ಯಾನಂದ ಪ್ರಭುಗಳು ಮತ್ತೆ ಅದ್ವೈತಾಚಾರ್ಯರು, ಅವರಿಬ್ರು ಸಹ ನಾವಿಬ್ರು ಚೈತನ್ಯ ಮಹಾಪ್ರಭುಗಳ ದಾಸರು ಅಂತ ಹೇಳಿದ್ರು. ಮತ್ತೆ ಇಲ್ಲಿ ಯಾರನ್ನ ಹೇಳ್ತಾ ಇದಾರೆ? ಭಗವಾನ್ ಕೃಷ್ಣನ ಸಂಗಾತಿಗಳಾದ ಬ್ರಹ್ಮ, ಶಿವ, ನಾರದ, ಶುಕಮುನಿಗಳು, ಸನತ್ ಕುಮಾರರು, ಇವರೆಲ್ಲರನ್ನೂ ಸಹ ಆ ಭಗವಂತನಿಗೆ ದಾಸ ಭಾವದಲ್ಲಿ ಇರೋದ್ರಲ್ಲೇನೆ ಅವರು ಸಂತೋಷ ಪಡ್ತಾರೆ. ದಾಸನಾಗಿರುವ ಭಾವದಲ್ಲೇನೆ ಅವರು ಬಹುವಾಗಿ ಸಂತೋಷ ಪಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಶ್ಲೋಕ 48. ನಿತ್ಯಾನಂದ ಅವಧೂತ ಸಭಾತೆ ಆಗಲ ಚೈತನ್ಯೇರ ದಾಸ್ಯ ಪ್ರೇಮಿ ಆಯಿಲ್ಲ ಪಾಗಲ. ಹರೇ ಕೃಷ್ಣ ಮಾತಾಜಿ, ಓದಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಭವಾನಿ ಮಾತಾಜಿ, ಓದಿ ಮಾತಾಜಿ. ಶ್ಲೋಕ 48. ನಿತ್ಯಾನಂದ ಅವಧೂತ ಸಭಾತೆ ಆಗಲ ಚೈತನ್ಯರ ದಾಸ್ಯ ಪ್ರೇಮೆ ಹಾಯಿಲ ಪಾಗಲ. ಅರ್ಥ: ನಿತ್ಯಾನಂದ ಅವಧೂತ ಭಿಕ್ಷು ಭಗವಾನ್ ನಿತ್ಯಾನಂದರು, ಸಭಾತೆ ಎಲ್ಲರ ಪೈಕಿ, ಆಗಲ ಅತ್ಯಂತ ಪ್ರಮುಖ, ಚೈತನ್ಯರ ದಾಸ್ಯ ಪ್ರೇಮಿ ಶ್ರೀ ಚೈತನ್ಯ ಮಹಾಪ್ರಭುಗಳ ದಾಸರಾಗಿರುವ ಪ್ರೇಮೋನ್ಮಾದದ ಭಾವದಲ್ಲಿ ಹಾಯಿಲ ಪಾಗಲ ಹುಚ್ಚರಾಗಿ ಬಿಟ್ಟರು. ಅನುವಾದ: ಅಲೆಮಾರಿ ಅವಧೂತ ಶ್ರೀ ನಿತ್ಯಾನಂದರು ಭಗವಾನ್ ಚೈತನ್ಯರ ಸಂಗಾತಿಗಳಲ್ಲಿ ಮೊಟ್ಟ ಮೊದಲಿಗರು. ಚೈತನ್ಯ ಮಹಾಪ್ರಭುಗಳ ದಾಸನಾಗಿ ಸೇವೆ ಸಲ್ಲಿಸುವ ಆನಂದದ ಉನ್ಮಾದದಿಂದಾಗಿ ನಿತ್ಯಾನಂದರು ಹುಚ್ಚರೇ ಆಗಿಬಿಟ್ಟರು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ನೋಡಿ, ಇಲ್ಲಿ ಏನನ್ನ ಹೇಳ್ತಾ ಇದಾರೆ? ನಿತ್ಯಾನಂದ ಪ್ರಭುಗಳು ಆ ಚೈತನ್ಯ ಮಹಾಪ್ರಭುಗಳ ಸಂಗಾತಿಗಳಲ್ಲಿ ಮೊದಲಿಗರು ಅವರು ಅಲ್ವಾ. ಅವರು ಚೈತನ್ಯ ಮಹಾಪ್ರಭುಗಳಿಗೆ ಸೇವೆ ಮಾಡೋದ್ರಲ್ಲಿ ಅವ್ರಿಗೆ ಎಷ್ಟು ಆನಂದ ಸಿಗ್ತಾ ಇದೆ ಅಂತಂದ್ರೆ ಅವ್ರು ಹುಚ್ಚರೇ ಆಗ್ಬಿಟ್ಟಿದ್ರು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಶ್ಲೋಕ 49-50. ಶ್ರೀವಾಸ ಹರಿದಾಸ ರಾಮದಾಸ ಗದಾಧರ ಮುರಾರಿ ಮುಕುಂದ ಚಂದ್ರಶೇಖರ ವಕ್ರೇಶ್ವರ ಏಸಬ ಪಂಡಿತ ಲೋಕ ಪರಮ ಮಹತ್ವ ಚೈತನ್ಯರ ದಾಸೆ ಸಭಾಯ ಕರೆಯೇ ಉನ್ಮತ್ತ. ಹರೇ ಕೃಷ್ಣ ಮಾತಾಜಿ, ಓದಿ ಮಾತಾಜಿ. ಯಾರಾದ್ರೂ? ಹರೇ ಕೃಷ್ಣ ಮಾತಾಜಿ, ಓದ್ಲಾ? ಓದಿ ಮಾತಾಜಿ. ಶ್ಲೋಕ 49-50. ಶ್ರೀವಾಸ ಹರಿದಾಸ ರಾಮದಾಸ ಗದಾಧರ ಮುರಾರಿ ಮುಕುಂದ ಚಂದ್ರಶೇಖರ ವಕ್ರೇಶ್ವರ ಏ ಸಭಾ ಪಂಡಿತ ಲೋಕ ಪರಮ ಮಹತ್ವ ಚೈತನ್ಯರ ದಾಸೆ ಸಭಾಯ ಕರೆಯೇ ಉನ್ಮತ್ತ. ಶ್ರೀವಾಸ ಠಾಕೂರರು, ಹರಿದಾಸ ಠಾಕೂರರು, ರಾಮದಾಸರು, ಗದಾಧರರು, ಮುರಾರಿಯವರು, ಮುಕುಂದರು, ಚಂದ್ರಶೇಖರರು, ವಕ್ರೇಶ್ವರರು, ಏ ಸಭಾ ಇವರೆಲ್ಲರೂ ಪಂಡಿತ ಲೋಕ ನುರಿತ ವಿದ್ವಾಂಸರು, ಪರಮ ಮಹತ್ವ ಬಹುಮಾನ್ಯರು, ಚೈತನ್ಯರ ಭಗವಾನ್ ಚೈತನ್ಯ ಮಹಾಪ್ರಭುಗಳು ದಾಸ್ಯ ಸೇವಕರಾಗಿರುವುದು ಸಭಾಯ ಅವರೆಲ್ಲರನ್ನು ಕರೆಯೇ ಉನ್ಮತ್ತ ಹುಚ್ಚರನ್ನಾಗಿ ಮಾಡುತ್ತದೆ. ಅನುವಾದ ಶ್ರೀಲ ಪ್ರಭುಪಾದರಿಂದ ಪ್ರಭುಪಾದರಿಗೆ ಜಯವಾಗಲಿ. ಶ್ರೀವಾಸ ಹರಿದಾಸ ರಾಮದಾಸ ಗದಾಧರ ಮುರಾರಿ ಮುಕುಂದ ಚಂದ್ರಶೇಖರ ಹಾಗೂ ವಕ್ರೇಶ್ವರ ಈ ಮಹನೀಯರೆಲ್ಲರೂ ಮಹಿಮಾವಂತರು, ಪಂಡಿತೋತ್ತಮರು. ಆದರೆ ಭಗವಾನ್ ಚೈತನ್ಯರ ದಾಸರು ತಾವಾಗಿದ್ದೇವೆಂಬ ಭಾವದ ಆನಂದವು ಅವರನ್ನು ಹುಚ್ಚರನ್ನಾಗಿ ಮಾಡುತ್ತದೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಧನ್ಯವಾದಗಳು. ಅಲ್ವಾ, ನಮ್ಗೆ ಭೌತಿಕ ಪ್ರಪಂಚದಲ್ಲಿ ನಮ್ಗೆ ಯಾವಾಗ ನಾವು ಹುಚ್ಚರಾಗ್ತೀವಿ, ನಮ್ಗೆ ಹೆಚ್ಚು ಹಣ ಸಿಕ್ಕಿದ್ರೆ ಅಥವಾ ಇನ್ಯಾವುದೋ ಒಂದು ದೊಡ್ಡ ಒಂದು ಸ್ಥಾನ ಸಿಕ್ಕಿದಾಗ ನಾವು ಆ ಒಂದು ಉನ್ಮಾದ ಅಥವಾ ಹುಚ್ಚರಾಗಿ ನಾವು ವರ್ತಿಸ್ತೀವಿ ಅಲ್ವಾ. ಆದ್ರೆ ನೋಡಿ, ನಿಜವಾಗಿ
ನಾವು ಹುಚ್ಚರಾಗ್ಬೇಕು ಅಂದ್ರೆ ಯಾವಾಗ ಹುಚ್ಚರಾಗ್ಬೇಕು ಅಂದ್ರೆ ಆ ಭಗವಂತನಿಗೆ ನಾವು ದಾಸ್ಯ ಭಾವವನ್ನ ನಾವು ಪಡ್ಕೋತೀವಲ್ವಾ, ಅವಾಗ ನಾವು ಹುಚ್ಚರಾಗ್ತೀವಲ್ಲ, ಅದು ನಿಜವಾಗಿರುವಂತಹ ಆ ಹುಚ್ಚುತನ. ಸೊ ಇಲ್ಲಿ ಏನನ್ನ ಹೇಳ್ತಾ ಇದ್ದಾರೆ, ಶ್ರೀವಾಸ, ಹರಿದಾಸ, ರಾಮದಾಸ, ಗದಾಧರ ಪಂಡಿತ, ಮುರಾರಿ ಗುಪ್ತ, ಮುಕುಂದ, ಚಂದ್ರಶೇಖರ ಹಾಗೂ ವಕ್ರೇಶ್ವರ ಇವರೆಲ್ಲರೂ ಸಹ ಮಹಿಮಾವಂತರು, ಪಂಡಿತೋತ್ತಮರು ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಇವರು ಸಹ ಹುಚ್ಚರಾಗ್ಬಿಟ್ಟಿದ್ದಾರೆ. ಯಾಕೆ ಹುಚ್ಚರಾಗಿದ್ದಾರೆ? ಅವರೆಲ್ಲರೂ ಸಹ ಚೈತನ್ಯ ಮಹಾಪ್ರಭುಗಳ ದಾಸರಾಗಿದ್ದೀವಿ ಅನ್ನೋ ಒಂದು ಭಾವದಲ್ಲಿ ಇರೋದ್ರಿಂದ ಆ ಆನಂದ ಅವರನ್ನ ಹುಚ್ಚರನ್ನಾಗಿ ಮಾಡ್ತಾ ಇದೆ. ಸೊ ಇದೊಂದು 2 ಶ್ಲೋಕ ಓದ್ಬಿಟ್ಟು ನಿಲ್ಲಿಸ್ತೀನಿ. ಶ್ಲೋಕ 51. ಏಯಿ ಮತ ಗಾಯ ನಾಚೆ ಕರೆ ಅಟ್ಟಹಾಸ, ಲೋಕೆ ಉಪದೇಶೆ ಆವೋ ಚೈತನ್ಯರ ದಾಸ. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ಓದ್ಲಾ ಮಾತಾಜಿ? ಹಾ ಲಲಿತಾ ಮಾತಾಜಿ ಓದಿ ಮಾತಾಜಿ. ಏಯಿ ಮತ ಗಾಯ ನಾಚೆ ಕರೆ ಅಟ್ಟಹಾಸ, ಲೋಕೆ ಉಪದೇಶೆ ಹೈ ಚೈತನ್ಯರ ದಾಸ. ಏಯಿ ಮತ ಹೀಗೆ ಗಾಯ ಸಂಕೀರ್ತನೆ, ನಾಚೆ ನರ್ತನ, ಕರೆ ಮಾಡುತ್ತಾರೆ, ಅಟ್ಟಹಾಸ ಹುಚ್ಚರಂತೆ ನಗುತ್ತಾ, ಲೋಕೆ ಸಾಮಾನ್ಯವಾಗಿ ಎಲ್ಲ ಜನರಿಗೂ, ಉಪದೇಶ ಬೋಧಿಸುತ್ತಾರೆ, ಹೈ ಆಗಿರಿ ಚೈತನ್ಯರ ದಾಸ, ಶ್ರೀ ಕೃಷ್ಣ ಚೈತನ್ಯರ ದಾಸರು. ಅನುವಾದ: ಹೀಗೆ ಅವರು ಹುಚ್ಚರಂತೆ ನರ್ತಿಸುತ್ತಾರೆ, ಹಾಡುತ್ತಾರೆ ಹಾಗೂ ನಗುತ್ತಾರೆ ಅಷ್ಟೇ ಅಲ್ಲ, ಜನರನ್ನುದ್ದೇಶಿಸಿ ಭಗವಾನ್ ಚೈತನ್ಯರಲ್ಲಿ ಪ್ರೇಮವಿರಿಸಿ ಅವರ ದಾಸರಾಗಿ ಎಂದು ಉಪದೇಶಿಸುತ್ತಾರೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಸೊ ಇಲ್ಲಿ ಏನನ್ನ ಹೇಳ್ತಾ ಇದ್ದಾರೆ ನೋಡಿ, ಈ ತರ ಅವರು ಅದ್ವೈತಾಚಾರ್ಯರು ಹುಚ್ಚರ ತರ ನರ್ತಿಸ್ತಾ ಇದ್ದಾರೆ, ಹಾಡ್ತಾ ಇದ್ದಾರೆ, ನಗ್ತಾ ಇದ್ದಾರೆ ಅಲ್ವಾ. ಎಲ್ಲ ಅಷ್ಟಸಾತ್ವಿಕ ವಿಕಾರಗಳೆಲ್ಲ ಅವರು ಪ್ರದರ್ಶಿಸ್ತಾ ಇದ್ದಾರೆ. ಮತ್ತೆ ಅವ್ರೊಬ್ರೇ ಅನುಭವಿಸ್ಬೇಕು ಅಂತ ಇಚ್ಛೆ ಇಲ್ಲ ಅಲ್ವಾ. ನಮ್ಗೆ ಆ ಭಕ್ತರನ್ನ ನೋಡಿದ್ರೆ ನಮ್ಗೆ ಅದನ್ನೇ ಕಲ್ತ್ಕೋಬೇಕಾಗಿರೋದು. ಈಗ ನಾವು ಯೋಗಿಗಳನ್ನ, ಜ್ಞಾನಿಗಳನ್ನ ನಾವು ನೋಡ್ತೀವಿ, ಅವರೆಲ್ಲರೂ ಸಹ ಹಿಮಾಲಯಕ್ಕೋ ಕಾಡಿಗೋ ಹೋಗ್ಬಿಟ್ಟು ಏಕಾಂಗಿಯಾಗಿ ಅವರು ಧ್ಯಾನ ಮಾಡ್ಕೊಂಡು ಅವರು ಭಗವಂತನ ಲೋಕಕ್ಕೆ ಅಥವಾ ಆ ಒಂದು ಮೋಕ್ಷ ಅಂತ ಏನ್ ಹೇಳ್ತೀವಿ, ಆ ಬ್ರಹ್ಮ ಸಾಯುಜ್ಯ ಅಂತ ನಾವ್ ಏನ್ ಹೇಳ್ತೀವೋ ಅದನ್ನ ಪಡಿಬೇಕು ಅಂತ ಅವರು ಪ್ರಯತ್ನ ಪಡ್ತಾ ಇರ್ತಾರೆ. ಅವ್ರಿಗೆ ಈ ಒಂದು ಭೌತಿಕ ಪ್ರಪಂಚದಲ್ಲಿ ಇರುವಂತಹ ಜನಸಾಮಾನ್ಯರ ಬಗ್ಗೆ ಯಾವುದೇ ಒಂದು ಕಾಳಜಿ ಇಲ್ಲ. ಆದ್ರೆ ಭಕ್ತರು ಹಾಗಲ್ಲ ಅಲ್ವಾ. ಸೊ ಭಕ್ತರು ಏನ್ ಮಾಡ್ತಾರೆ, ಅವರು ಭಕ್ತಿಯನ್ನ ಮಾಡ್ತಾರೆ. ಅವ್ರು ಏನು ಆ ಒಂದು ಪ್ರೇಮಾನಂದವನ್ನ ಅನುಭವಿಸ್ತಾ ಇದ್ದಾರೆ ಅದನ್ನು ಸಹ ಎಲ್ಲರಿಗೂ ಸಿಕ್ಲಿ. ಅವ್ರು ಯಾಕೆ, ನಾವೆಲ್ಲನೂ ಸಹ ಭಗವಂತನ ಒಂದು ಏನು ಅಂಶ, ನಾವೆಲ್ಲನೂ ಸಹ ಈ ಭೌತಿಕ ಪ್ರಪಂಚದಲ್ಲಿ ಕಷ್ಟ ಪಡೋಕ್ ಬೇಕಾಗಿಲ್ಲ ಅಂತ ಹೇಳ್ಬಿಟ್ಟು ಅವ್ರೆಲ್ಲರನ್ನೂ ಭಕ್ತಿ ಮಾರ್ಗಕ್ಕೆ ಕರ್ಕೊಂಡ್ ಬರ್ಬೇಕು, ಅದೇ ಅವರ ಇಚ್ಛೆ ಅಲ್ವಾ. ನೋಡಿ ಅದಕ್ಕೇನೆ ಇಲ್ಲೂ ಅದ್ವೈತ ಆಚಾರ್ಯರು ಅವರೊಬ್ರೇ ಆ ಒಂದು ಪ್ರೇಮಾನಂದವನ್ನ, ಆ ದಾಸ ಭಾವತ್ವವನ್ನ ಅವರೊಬ್ರೇ, ಆ ದಾಸ ಭಾವತ್ವದಲ್ಲಿ ಇರುವಂತಹ ಆನಂದವನ್ನ ಅವರೊಬ್ರೇ ಅನುಭವಿಸ್ಬೇಕು ಅಂತ ಇಚ್ಛೆ ಪಡ್ತಾ ಇಲ್ಲ. ನೋಡಿ ಅವ್ರು ಬೇರೆಯವ್ರಿಗೂ ಉಪದೇಶ ಮಾಡ್ತಾ ಇದ್ದಾರೆ, ನೀವುನು ಸಹ ಭಗವಾನ್ ಚೈತನ್ಯರಲ್ಲಿ ಪ್ರೇಮವನ್ನ ಇಟ್ಕೊಳ್ಳಿ, ಮತ್ತೆ ದಾಸರಾಗಿ ಅಂತ ಹೇಳ್ಬಿಟ್ಟು ಇಲ್ಲಿ ಉಪದೇಶ ಮಾಡ್ತಾ ಇದ್ದಾರೆ. ಸೊ ನೋಡಿ ಇವಾಗ ನಾವು ದೀಕ್ಷೆ ತಗೊಂಡಾಗ ನಮ್ಗೆ ಏನು ಎಲ್ಲರ ಹೆಸರುನು ದಾಸ ದಾಸಿ ಅಂತಾನೆ ಕೊಡ್ತಾರೆ ಅಲ್ವಾ. ಸೊ ಇವಾಗ ನಮ್ಗೆ ಆ ಒಂದು ಹೆಸರು ನಾಮಧೇಯ ಏನ್ ಸಿಗುತ್ತೆ ಅದು ಬರೇ ನಮ್ಗೆ ನಾಮಕಾವಸ್ಥೆ ಅಂತ ನಾವೇನ್ ಹೇಳ್ತೀವೋ ಆತರ ಆಗ್ಬಾರ್ದು ಅಲ್ವಾ. ನೋಡಿ ನಮ್ಗುನು ಸಹ ಆ ದಾಸ ಭಾವತ್ವ ಬಂದಾಗ ನಾವು ಆ ಹುಚ್ಚರಂತೆ ವರ್ತಿಸ್ಬೇಕಾಗತ್ತೆ ಅಲ್ವಾ. ತನ್ಮಯರಾಗಿ ಆ ಒಂದು ದೈವೋನ್ಮಾದದಲ್ಲಿ ನಾವೂನು ಮುಳುಗ್ಬೇಕು ಅಲ್ವಾ. ಅವಾಗ ನಾವು ಒಂದು ಪರಿಪೂರ್ಣತೆಯನ್ನು ನಾವು ಪಡ್ಕೋತಾ ಇದೀವಿ ನಿಜವಾದ ಅರ್ಥದಲ್ಲಿ ಅಂತ ಅನ್ಸುತ್ತೆ ಅಲ್ವಾ. ಸೊ ನಾಳೆ ಈ ಶ್ಲೋಕ 52 ನಾವು ತಿಳ್ಕೊಳ್ಳೋಣ. ಸೊ ಇಲ್ಲಿ ಭಗವಾನ್ ಚೈತನ್ಯರೇನೋ ಅದ್ವೈತಾಚಾರ್ಯನ ಗುರು ಅಂತ ಭಾವಿಸ್ತಾ ಇದ್ದಾರೆ. ಆದ್ರೆ ಅದ್ವೈತಾಚಾರ್ಯರಿಗೆ ಯಾವಾಗ್ಲೂ ಚೈತನ್ಯ ಮಹಾಪ್ರಭುಗಳ ದಾಸ ನಾನು ಅನ್ನೋ ಒಂದು ಭಾವನೆ ಇದೆ ಅಂತ ಹೇಳ್ಬಿಟ್ಟು ನಮ್ಗೆ ನೆಕ್ಸ್ಟ್ ಹೇಳ್ತಾ ಹೋಗ್ತಾರೆ. ಹರೇ ಕೃಷ್ಣ. ಚೈತನ್ಯ ಚರಿತಾಮೃತ ಗ್ರಂಥ ಕಿ ಜೈ, ಕೃಷ್ಣದಾಸ ಕವಿರಾಜ ಗೋಸ್ವಾಮಿ ಕಿ ಜೈ, ಶೀಲ ಪ್ರಭುಪಾದ್ ಕಿ ಜೈ, ಇಲ್ಲಿ ನಡೆದಿರುವ ಅನಂತ ಕೋಟಿ ವೈಷ್ಣವ ಭಕ್ತರೊಂದಿಗೆ ಜೈ. ಸ್ವಂತ ಕಲ್ಪತರುದಚ್ಚ ಕೃಪಾ ಸಿಂಧು ದೇವಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ಇಷ್ಟೊತ್ತು ನೀವು ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಏಕಾದಶಿ ಇದೆ, ಎಲ್ಲರೂ ಸಹ ಏಕಾದಶಿಯಲ್ಲಿ ನೀವು ಹೆಚ್ಚು ನಿಮ್ಮ ಸಮಯವನ್ನ ಭಗವಂತನ ಧ್ಯಾನದಲ್ಲಿ ನೀವು ಧ್ಯಾನಕ್ಕೆ, ಸ್ಮರಣೆಗೆ, ಭಕ್ತಿಗೆ ಕೊಡಿ. ಹರೇ ಕೃಷ್ಣ. ಧನ್ಯವಾದಗಳು ಎಲ್ಲರಿಗೂ. ಹರೇ ಕೃಷ್ಣ. ಧನ್ಯವಾದ ಲಲಿತಾ ಮಾತಾಜಿ. ಹರೇ ಕೃಷ್ಣ. ನಾನು ಕ್ಲಾಸ್ ಅನ್ನ ಎಂಡ್ ಮಾಡ್ತಾ ಇದ್ದೀನಿ. ಲಲಿತಾ ಮಾತಾಜಿ ನಾಳೆ ನೀವು ಶೇರ್ ಮಾಡ್ತೀರಾ? ಅದೇ ನಾಗವೇಣಿ ಮಾತಾಜಿ PDF ಕಳಿಸ್ಕೊಡ್ತಾರೆ, ಮಾಡ್ತೀನಿ ಮತ್ತೆ. ಓಕೆ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಎಂಡ್ ಮಾಡ್ತಾ ಇದ್ದೀನಿ ಕ್ಲಾಸ್ ಅನ್ನ. ಧನ್ಯವಾದಗಳು. ನಾಳೆ 3 ದಿವಸ ನೀವೇ ಮಾಡ್ಬೇಕು ಮಾತಾಜಿ. ನೀವಿಲ್ಲದಿದ್ರೆ ಪ್ರವೀಣ ಮಾತಾಜಿಗೆ ಕೊಡಿ. ಆಯ್ತಾಯ್ತು. ಓಕೆ.
ಓಕೆ, ಧನ್ಯವಾದಗಳು ನಾಗವೇಣಿ ಮಾತಾಜಿ. ಹರೇ ಗೀತಗಮ್ಯ ಕೃಷ್ಣ. ಮಾತಾಜಿ ಸಹ ಇದ್ದಾರೆ, ಶೇರ್ ಮಾಡ್ಲಿಕ್ಕೆ ಆಗ್ತದಾ ಮಾತಾಜಿ? ಯಾರ್ಗೆ? ಗೀತಗಮ್ಯ ಮಾತಾಜಿ ಸಹ ಇದ್ದಾರೆ, ಯಾರಿಗಾದ್ರೂ ಒಬ್ಬರಿಗೆ ಕೊಟ್ರೆ ಆಯ್ತು, ನೀವಿಲ್ಲದಿದ್ರೆ. ಆಯ್ತು ಮಾತಾಜಿ, ನಾನ್ ಮಾಡ್ತೀನಿ, ತೊಂದ್ರೆ ಇಲ್ಲ. ಹೌದು, ಓಕೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ.